ಎಲ್ಲಿಗೆ ಗಮನವಿದು ಸರ್, ತಾವು ಕಳೆದ ಹಲವಾರು ವರ್ಷಗಳಿಂದ ಬಹುಶಃ ಒಂದು 2-3 ದಶಕಗಳಿಂದ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ, ಅದರಲ್ಲೂ ವಿಶೇಷವಾಗಿ ಕಟೀಲು ಮೇಳದಲ್ಲಿ ತಾವು ಸೇವೆಯನ್ನು ಮಾಡಿಕೊಂಡು ಬಂದಂಥವರು. ಈ ತೆಂಕುತಿಟ್ಟಿನ ಪಾರಂಪರಿಕವಾದಂತಹ ಪುಂಡು ವೇಷದಲ್ಲಿ ಅತ್ಯದ್ಭುತವಾದಂಥ ಒಂದು ಹೆಸರನ್ನು ಮಾಡಿದವರು ತಾವು. ಈ ತೆಂಕುತಿಟ್ಟು ಯಕ್ಷಗಾನದ ವಿಷಯಕವಾಗಿ ಕೆಲವೊಂದಷ್ಟು ವಿಚಾರಗಳನ್ನು ತಮ್ಮಿಂದ ಕೇಳಿ ತಿಳಿದುಕೊಳ್ಳುವ ಉದ್ದೇಶದಿಂದ ಇಲ್ಲಿ ತಮ್ಮ ಒಂದು ಈ ಸಣ್ಣ ಒಂದು ಸಂದರ್ಶನ. ಯಕ್ಷಗಾನ ಕ್ಷೇತ್ರಕ್ಕೆ ತಾವು ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ಸ್ವಲ್ಪ ವಿವರಣೆ ಕೊಡಿ ಸರ್. ಅಂದರೆ ನಾನು 1975ರಲ್ಲಿ ಧರ್ಮಸ್ಥಳ ಕೇಂದ್ರಕ್ಕೆ ನನ್ನ ಪ್ರವೇಶ ಆಯಿತು. ಪಡ್ರೆ ಚಂದ್ರೂರಲ್ಲಿ ನಾನು ಪ್ರಥಮ ಹೆಜ್ಜೆಗಾರಿಕೆಯನ್ನು ಅಭ್ಯಾಸ ಮಾಡಿದೆ. ಆಮೇಲೆ ನಾನು ಸಣ್ಣ ಮೇಳ ಹೊರನಾಡು ವಿಶ್ವನಾಥ ಶೆಟ್ಟರ ಮೇಳ ಅದರಲ್ಲಿ ಸೇರ್ಪಡೆಗೊಂಡೆ. 3 ತಿಂಗಳು ತಿರುಗಾಟ ಮಾಡಿದೆ. ಆಮೇಲೆ ಪಡ್ರೆ ಚಂದೂರವರು ಕಟೀಲು ಮೇಳಕ್ಕೆ ನನ್ನನ್ನು ಸೇರ್ಪಡೆಗೊಳಿಸಿದೆ. ಸರಿ. ಅಲ್ಲಿ ಪ್ರಥಮವಾಗಿ ನನಗೆ ಬೇರೆ ದೊಡ್ಡ ವಿಷಯ ಇರಲಿಲ್ಲ. ಕೋಡಂಗಿ ಒಂದು 3 ವರ್ಷ ಕೋಡಂಗಿ ಪಾತ್ರ ಅಲ್ಲಿ ನಾನಿದ್ದೆ. ಹಾಗೆ ಎಡೆಯಲ್ಲಿ ಪ್ರಹ್ಲಾದ ಮತ್ತು ಧ್ರುವ, ಷಣ್ಮುಖ ಇಂಥ ವೇಷ ಸಿಗ್ತಾ ಇತ್ತು. ಆಮೇಲೆ ನನಗೆ ಮುಖ್ಯಸ್ಥ ವೇಷ ಒಂದು 2 ವರ್ಷ ಮುಖ್ಯಸ್ಥ ವೇಷವನ್ನು ಮಾಡಿದೆ. ಆಮೇಲೆ ಪೀಠಿಗೆ ವೇಷ ಅದನ್ನು ಮಾಡಿದೆ. ಅಂದರೆ ಹಂತ ಹಂತವಾಗಿ ನೀವು ಆ 1ನೇ ಪುಂಡು ವೇಷದ ಜಾಗಕ್ಕೆ ಹೋದವರು. ನಿಮಗೆ ತೆಂಕುತಿಟ್ಟು ಯಕ್ಷಗಾನವನ್ನು ಕಲಿಸಿದ ನಾಟ್ಯದ ಗುರುಗಳು ಯಾರು? ಚಂದು ಅವರೇ. ಸ್ವಲ್ಪ ಸಮಯಗಳವರೆಗೆ ಬಿಟ್ಟ ರಾಮಾಯಣ ಅಂತ ಪ್ರಥಮದಲ್ಲಿ ಅವರಿಂದ ಹೆಜ್ಜೆಗಾರಿಕೆ ಅಂತ. ಎಲ್ಲಿ ಅದು? ಅದು ನಮ್ಮ ಮನೆ ಹತ್ರ ಬೋಳಂತೂರು ಶಾಲೆ. ಆ ನಂತರ ಪಡ್ರೆ ಚಂದು ಅವರಿಂದ ಯಕ್ಷಗಾನ ನಾಟ್ಯವನ್ನು ಪಡೆದುಕೊಂಡು ನಂತರ ಕಟೀಲು, ಸ್ವರ್ನಾಡಿನ ನಂತರ ಕಟೀಲು ಮೇಳದಲ್ಲಿ ಒಟ್ಟು ಎಷ್ಟು ಸಮಯ ತಾವು ಸೇವೆಯನ್ನು ಸಲ್ಲಿಸಿದ್ದೀರಿ? 22 ವರ್ಷ.
ಯಕ್ಷಗಾನವನ್ನು ವೃತ್ತಿಯಾಗಿ ಆರಿಸದೇ ಇರ್ತಿದ್ರೆ ನೀವು ಬೇರೆ ಯಾವ ಕ್ಷೇತ್ರವನ್ನು ಆರಿಸಿಕೊಳ್ತಿದ್ರಿ? ಕೃಷಿ ಕ್ಷೇತ್ರವನ್ನೇ ಆರಿಸಿಕೊಳ್ಬೇಕಾಗಿತ್ತು. ಸಂದರ್ಭ ಹಾಗೆ. ಅಂದರೆ ಯಕ್ಷಗಾನಕ್ಕೆ ನಿಮಗೆ ಸೆಳೆತ ಏನು? ಅಂದರೆ ಯಕ್ಷಗಾನ ನಾಟ್ಯವನ್ನು ಕಲಿಬೇಕು ಅಥವಾ ಮೇಳಕ್ಕೆ ಸೇರಬೇಕು ಅನ್ನುವಂಥ ಆ ಒಂದು ತುಡಿತ ನಿಮ್ಮಲ್ಲಿ ಹೇಗೆ ಆಯಿತು? ಮತ್ತೆ ಅದಕ್ಕೆ ಕಾರಣ ಏನು? ಮನೆಯಲ್ಲಿ ತಂದೆ ತಾಯಿಯರು ಯಕ್ಷಗಾನದ ಈ ಪುರಾಣ ಕಥೆಗಳನ್ನೆಲ್ಲ ಹೇಳುತ್ತಿದ್ರು. ಅದನ್ನು ಕೇಳುತ್ತಿರುವಾಗ ಯಕ್ಷಗಾನಕ್ಕೆ ಹೋಗಬೇಕು, ನಾನು ಅದನ್ನು ಕಲಿಯಬೇಕು ಅನ್ನುವಂಥ ಒಂದು ಉತ್ಕಟವಾಗಿರುವಂತಹ ಬಯಕೆ ನನ್ನಲ್ಲಿತ್ತು. ಸರಿ. ಹಾಗೆ ವಿದ್ಯಾಭ್ಯಾಸ ನನಗೆ ತಲೆಗೆ ಹತ್ತಲಿಲ್ಲ. ಹಾಗೆ ಮತ್ತೆ ಯಕ್ಷಗಾನಕ್ಕೆ ಬಂದಿದೆ. ಯಕ್ಷಗಾನಕ್ಕೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಂಥವ್ರು ನೀವು. ನಿಮಗೆ ಯಕ್ಷಗಾನವನ್ನು ವೃತ್ತಿಯಾಗಿ ಆಯ್ಕೆ ಮಾಡಿ ಈಗ ಒಂದು ಎಷ್ಟು 30 ವರ್ಷಗಳನ್ನು ಯಕ್ಷಗಾನ ಕ್ಷೇತ್ರದಲ್ಲಿ ನೀವು ಕಳೆದಿದ್ದೀರಿ. ನಿಮಗೆ ಇಂದಿಗೆ ಆಗುವಾಗ ಅದು ತೃಪ್ತಿಯನ್ನು ಕೊಟ್ಟಿದೆಯಾ, ಅಥವಾ ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಕ್ಷೇತ್ರವನ್ನು ಆರಿಸಿಕೊಳ್ಬಹುದಿತ್ತು ಅಂತ ಆ ಭಾವನೆ ಏನಾದರೂ ಉಂಟಾ ನಿಮಗೆ? ಖಂಡಿತವಾಗಿಯೂ ಇಲ್ಲ. ಈ ಯಕ್ಷಗಾನ ಕ್ಷೇತ್ರದಲ್ಲಿ ಸಾಕಷ್ಟು ಸಂಪಾದನೆಯನ್ನು ಮಾಡಿದ್ದೇನೆ. ಇದರಲ್ಲಿ ನನಗೆ ತೃಪ್ತಿ ಇದೆ. ಯಕ್ಷಗಾನವನ್ನು ಜೀವನಯಾಪನೆಗಾಗಿ ಆಯ್ಕೆ ಮಾಡುವಂತಹ ಇಂದಿನ ಯುವಕರಿಗೆ ನೀವು ಏನು ಸಲಹೆಗಳನ್ನು ಕೊಡ್ತೀರಿ? ಅಂದರೆ ಯಾವ ಒಂದು ಮನೋಧರ್ಮದಿಂದ ಅವರು ಇದಕ್ಕೆ ಬಂದರೆ ಅವರಿಗೂ ಒಳ್ಳೆಯದಾಗಬೇಕು, ಯಕ್ಷಗಾನ ಕ್ಷೇತ್ರಕ್ಕೂ ಒಳ್ಳೆಯದಾಗಬೇಕು. ಆದಷ್ಟು ಪರಂಪರೆಯನ್ನು ನೀವು ಅಳವಡಿಸಿಕೊಳ್ಬೇಕು. ಈಗಿನ ಹೊಸತನವನ್ನು ಬಿಟ್ಟು ಪರಂಪರೆಯ ಕಡೆ ನೀವು ಗಮನ ಹರಿಸಿದರೆ ಇನ್ನೂ ಯಕ್ಷಗಾನಕ್ಕೆ ಬಹಳಷ್ಟು ನಿಮ್ಮಿಂದ ಕೊಡುಗೆ ಸಿಗುತ್ತದೆ ಎನ್ನುವಂತ ಭರವಸೆ ನನಗೆ ಖಂಡಿತ ಇದೆ. ಅಂದ್ರೆ ಪರಂಪರೆಯನ್ನು ಬಿಟ್ಟು ಕೇವಲ ಹೊಸತನದ ಹಿಂದೆ ಹೋಗುವುದು ಅಷ್ಟು ಸಮಂಜಸ ಅಲ್ಲ ಅಂತ. ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನ ಅಂತ ನಾವೇನು ಹೇಳ್ತೇವೆ, ಅದರ ಗುಣಲಕ್ಷಣಗಳು ಏನು ನಿಮ್ಮ ಒಂದು ಅರಿವಿಗೆ ಬಂದ ಹಾಗೆ? ಅಭಿನಯ, ಮಾತುಗಾರಿಕೆ, ನಾಟ್ಯ ಇದೆಲ್ಲವನ್ನು ಅಳವಡಿಸಿಕೊಂಡು ಪಾಠ ತಂದ ಅಂತ ನನಗೆ ಅನಿಸ್ತಾ ಇದೆ. ಅಂದ್ರೆ ಈಗ ಪರಂಪರೆ ಅಂತಂದ್ರೆ ಯಾವುದನ್ನು ಅಂತ ನಾವು ತಗೊಳ್ಬೇಕು? ಪರಂಪರೆ ಅಂದ್ರೆ ಎಂತದು, ಶಾಸ್ತ್ರೀಯತೆ ಅಂದ್ರೆ ಎಂತದು? ವಿಶೇಷವಾಗಿ ಈಗಿನ ನಾಟ್ಯ ಇದು ಯಕ್ಷಗಾನ ಕ್ಷೇತ್ರಕ್ಕೆ ರುಚಿಸುವುದಿಲ್ಲ ಅಂತ ನನ್ನ ಅಭಿಮತ. ಇದು ಹಿಡಿಸುವುದಿಲ್ಲ. ಆದಷ್ಟು ಹಳತನವನ್ನು ಸೇರಿಸಿಕೊಂಡ್ರೆ ನೋಡುಗರಿಗೂ ಚಂದ ಅಂತ ನನ್ನ ಭಾವನೆ. ಪುರಾಣೇತರ ಪ್ರಸಂಗಗಳು, ಈ ಕಾಲ್ಪನಿಕ ಆಗಿರ್ಬೋದು ಅಥವಾ ಸಾಮಾಜಿಕ, ಇವೆಲ್ಲ ಯಕ್ಷಗಾನಕ್ಕೆ ಪೂರಕವ ಅಥವಾ ಯಕ್ಷಗಾನಕ್ಕೆ ಅದರಿಂದ ಮಾರಕ ಅಂತ ಅನ್ನಿಸ್ತದೆ ನಿಮಗೆ? ಯಕ್ಷಗಾನಕ್ಕೆ ಇದು ಶ್ರೇಯಸ್ಸಲ್ಲ, ಮಾರಕವೇ ಹೌದು. ಕೆಲವು ಸಮಯಗಳವರೆಗೆ ಇದು ನಡೀತಾ ಇತ್ತು, ಈಗ ಅದು ನಡೆಯುವುದಿಲ್ಲ ಅಂತ ನನ್ನ ಭಾವನೆ. ಹೌದದೇ, ಈಗ ನಡೀತಾ ಇಲ್ಲ ಅನ್ನೋದಕ್ಕೆ ಏನು ಅಂತ ನಿಮ್ಮ ಅಭಿಪ್ರಾಯ? ಅದು ಯಾಕೆ ನಡೀತಾ ಇಲ್ಲ? ಅದೇ ಈಗಿನ ಬೆಳವಣಿಗೆಯನ್ನು ನಾವು ಗಮನಿಸಿದಾಗ ನನಗೆ ಹಾಗೆ ಅನ್ನಿಸ್ತಾ ಇದೆ. ಈಗ ಸಾಮಾಜಿಕ ಯಕ್ಷಗಾನ ನೋಡುವವರೇ ಇಲ್ಲ ಅಂತ ಆಗಿದೆ. ಅದಕ್ಕೆ ಪ್ರೇಕ್ಷಕರ ವರ್ಗವೇ ಇಲ್ಲ. ಹೌದು, ಪೌರಾಣಿಕ ಆಟ ಆದ್ರೆ ಅದಕ್ಕೆ ಖಂಡಿತ ಜನ ಸೇರ್ತಾರೆ. ನಾನು ನೋಡಿದ್ದೇನೆ, ಇದಕ್ಕೆ ಬೇರೆ ಸಾಕ್ಷಿ ಬೇಕಾಗಿಲ್ಲ. ಒಟೋಲಗ ಕ್ರಮಗಳು ಮಾಯವಾಗುತ್ತಿರುವ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅದನ್ನು ಉಳಿಸ್ಲಿಕ್ಕೆ ನಾವು ಏನೆಲ್ಲ ಮಾಡ್ಬೋದು? ಈಗ ನೋಡಿ, ಯಾಕೆಂತಂದ್ರೆ ಈ ಪ್ರಶ್ನೆ ಯಾಕೆಂತಂದ್ರೆ ರಾತ್ರಿ ಇಡೀ ಆಟ ಆಗುವಾಗ ನಾವು ಒಟೋಲಗ ಕ್ರಮಗಳನ್ನು ಅಳವಡಿಸಿಕೊಳ್ಬೋದು, ಅದರಲ್ಲೇನು ದೊಡ್ಡ ಸಮಸ್ಯೆ ಅನ್ನುವಂಥದ್ದೇನಿಲ್ಲ. ಈಗ ಕಾಲಮಿತಿಯಂತಹ ಒಂದು ಪ್ರಯೋಗ ಜಾಸ್ತಿ ಆಗುವಂಥ ಸಂದರ್ಭದಲ್ಲಿ ಅದನ್ನು ಪೂರ್ವರಂಗವನ್ನು ನಾವು ಅನುಷ್ಠಾನ ಮಾಡಲಿಕ್ಕೆ ಅಲ್ಲಿ ಕಾಲದ ಮಿತಿ ಇರುವುದರಿಂದ ಅದಕ್ಕೆ ಕಷ್ಟ. ಈಗ ನಿಮ್ಮ ಅಭಿಪ್ರಾಯದಲ್ಲಿ ಅದನ್ನು ಏನು ಉಳಿಸಲೇಬೇಕು ಅಂತಾದರೆ ನಾವು ಏನೆಲ್ಲ ಮಾರ್ಗ ತಗೊಳ್ಬೋದು? 3 ಗಂಟೆಯ ಕಾಲಾವಧಿಯಲ್ಲಿ ಅದನ್ನೆಲ್ಲ ತಗೊಳ್ಳಿಕ್ಕೆ ಆಗುದಿಲ್ಲ. ಆದ್ರೂ ಸ್ವಲ್ಪವಾದ್ರೂ ತಗೊಳ್ಬಹುದು ಅಂತ ನನ್ನ ಅನಿಸಿಕೆ. ಅಂದ್ರೆ ಸ್ವಲ್ಪವಾಗಿ ತೆಗೆದುಕೊಂಡು ಅದನ್ನು ನಾವು ಉಳಿಸಬಹುದು. ಈ ಸಂಗೀತದ ಆಲಾಪನೆ ಮತ್ತೆ ಉದ್ದ ಪದ ಇದೆಲ್ಲ ಯಕ್ಷಗಾನದ ಪದ್ಯಕ್ಕೆ ಮತ್ತೆ ನಾಟ್ಯಕ್ಕೆ, ಈಗ ನೀವು ಪುಂಡುವೇಷಧಾರಿ ನೋಡಿ, ಅದು ಎಷ್ಟು ಹಿತ ಆಗ್ತದೆ ಅಥವಾ ಅದರಿಂದ ಉಪದ್ರ ಆಗ್ತದೆ ನಾಟ್ಯಕ್ಕೆ? ಕೆಲವರಿಗೆ ಅದರಿಂದ ತೊಂದರೆ ಆಗಬಹುದು. ನನಗಂತೂ ಅದು ತೊಂದರೆ ಆಗಲಿಲ್ಲ. ನಾನು ಪರಂಪರೆಯನ್ನೇ ಅವಲಂಬಿಸಿಕೊಂಡು ಬಂದವ. ಹೆಚ್ಚಾಗಿ ಬದ್ಧವಾಗುತ್ತರ ಜೊತೆಯಲ್ಲಿ ಒಡನಾಟ ಇದ್ದವ. ಆದ್ದರಿಂದ ನನಗಿದು ಸರಿ ಅನ್ನಿಸ್ತಾ ಇದೆ. ಅಲ್ಲಲ್ಲ, ಅಂದ್ರೆ ಆಲಾಪನೆ ಎಲ್ಲ ಮಾಡುವುದರಿಂದ ನಿಮ್ಗೆ ಅದರಲ್ಲಿ ಕುಣಿಲಿಕ್ಕೆ ಏನು ಕಷ್ಟ ಆಗುದಿಲ್ಲ? ಕಷ್ಟ ಆಗುದಿಲ್ಲ. ಅಭಿನಯಕ್ಕೆ ಏನು ತೊಂದರೆ ಆಗುದಿಲ್ಲ. ಪ್ರದರ್ಶನಗಳಿಗೆ ಕಲಾ ವಿಮರ್ಶೆ ಅನ್ನುವಂಥದ್ದು ಬೇಕಾ? ಅಂದ್ರೆ ಇಂಥದ್ದು ಸರಿಯಾಗ್ಲಿಲ್ಲ ಅಥವಾ ಈ ರೀತಿ ವಿಮರ್ಶೆ ಮಾಡ್ತಾರಲ್ಲ, ಆ ವಿಮರ್ಶೆ ಅನ್ನುವಂಥದ್ದು ಬೇಕು ಅಂತ ನಿಮ್ಗೆ ಅನ್ನಿಸ್ತದ? ಖಂಡಿತ ಅಗತ್ಯವಾಗಿ ಬೇಕಾಗುತ್ತದೆ. ಕೆಲವೊಂದು ತಪ್ಪುಗಳಿದ್ರೆ ತಿದ್ದುಕೊಳ್ಳುವಂಥದ್ದು ಸರಿ ಅನ್ನಿಸ್ತದೆ. ಆದ್ರೆ ವಿಮರ್ಶೆ ಯಾವ ರೀತಿಯಲ್ಲಿ ಇರಬೇಕು?
ವಿಮರ್ಶೆ ಸರಿಯಾದ ರೀತಿಯಲ್ಲಿ ಇರಬೇಕು. ವಿಮರ್ಶೆ ಮಾಡುವವರು ಮಾಡಿದ್ರೆ ಅದು ಚಂದ. ಅದೇ ಅಂದ್ರೆ ವಿಮರ್ಶೆ ಮಾಡುವವರು ಅಂತಂದ್ರೆ ಯಾರು? ಯಕ್ಷಗಾನದ ಬಗ್ಗೆ ತಿಳುವಳಿಕೆ ಇದ್ದವರು. ಈ ಬ್ಯಾಂಡ್ ಸೆಟ್, ಸಿಡಿಮದ್ದು, ರಂಗಸ್ಥಳದ ಅಲಂಕಾರ ಇದೆಲ್ಲ ಆಡಂಬರ ಯಕ್ಷಗಾನಕ್ಕೆ ಅನಿವಾರ್ಯವ ಅಥವಾ ಯಕ್ಷಗಾನ ಅದು ಇಲ್ಲದಿದ್ರೆ ಚಂದವ, ಅದು ಇದ್ದು ಚಂದವ, ಯಾವ ರೀತಿ? ಕೆಲವೊಂದು ಸಂದರ್ಭದಲ್ಲಿ ಅದು ಬೇಕಾಗ್ತದೆ, ವೇಷಧಾರಿಗಳಿಗೆ ಉಲ್ಲಾಸ ಬರ್ತದೆ. ಕೆಲವರದು ಬೇಡ ಅಂತ ಹೇಳ್ತಾರೆ. ನನ್ನ ಭಾವನೆ ಹಾಗಲ್ಲ. ಈ ಚಂಡಮುಂಡ ಪ್ರವೇಶ, ಮಹಿಷಾಸುರ ಪ್ರವೇಶ, ಮಧುವೇಟಪರ ಪ್ರವೇಶ ಇದೆಲ್ಲ ಇರುವಾಗ ಅವರಿಗೊಂದು ಉಲ್ಲಾಸ ಬರ್ತದೆ. ಅಂದ್ರೆ ಯಾವುದರಿಂದ? ಈ ಬ್ಯಾಂಡ್ ಸೆಟ್ಗಳಿಂದ. ಹೌದು. ನಾನು ಸಣ್ಣದಿರುವಾಗ ಇದನ್ನೆಲ್ಲ ಅಭ್ಯಾಸ ಮಾಡಿಕೊಂಡೇ ಬಂದವ. ಹೌದು. ಅಂದ್ರೆ ನಮ್ಗಾದ್ರೂ ಅಷ್ಟೇ ಅದನ್ನು ಬಿಟ್ಟು ನಾವು ಯಕ್ಷಗಾನ ನೋಡಿದ ಸಂಖ್ಯೆ ಬಹಳ ಕಡಿಮೆ. ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕ ಅಂತ ಅನ್ನಿಸ್ತದ ಅಥವಾ ಹೇಗೆ? ಅಂದ್ರೆ ಹರಕೆ ಆಟ ಹರಕೆ ಹಾಗೆ ಆಗದಿದ್ರೆ ಆಯ್ತು ಅಷ್ಟೇ ಅಲ್ವಾ? ಇಂದಿನ ಕಾಲಕ್ಕೆ ಆಗುವಾಗ, ಈಗಿನ ಕಾಲಕ್ಕೆ ಆಗುವಾಗ ಭರವಸೆ ಕಲಾವಿದರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ತಾ ಇದ್ದಾರೆ ಅಂತ ನಿಮ್ಗೆ ಕಾಣಿಸ್ತದ ಅಥವಾ ರೂಪುಗೊಳ್ತಾ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತದ? ನಿಮ್ಮ ನೇರ ಸ್ಪಷ್ಟ ಅನಿಸಿಕೆ ಏನು? ಅಂದ್ರೆ ಯಾಕೆ ತಯಾರಾಗ್ತಿಲ್ಲ? ಅದಕ್ಕೊಂದು ಕಾರಣ ಬೇಕಲ್ಲ. ಅವರೆಲ್ಲ ಈಗ ಹೊಸತನವನ್ನೇ ಅವಲಂಬಿಸ್ತಾ ಇದ್ದಾರೆ. ಆದ್ದರಿಂದ ಆ ಪರಂಪರೆಯ ಕಲಾವಿದರನ್ನು ಕಾಣುವುದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಅಂದ್ರೆ ನೋಡಿ, ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ. ಪರಂಪರೆಯ ಕಲಾವಿದರು ಅಲ್ಲದಿದ್ರು ಕೂಡ ಹೊಸತನವನ್ನು ರೂಢಿಸಿಕೊಂಡ ಹೊಸ ರೀತಿಯ ಒಂದು ಯಕ್ಷಗಾನ ಅಂತ ಆಗ್ತದಲ್ಲ, ಅದರಿಂದ ಏನಾದ್ರೂ ದೋಷ ಉಂಟಾ? ಅದರಿಂದ ಖಂಡಿತ ದೋಷ ಉಂಟು. ಮುಂದೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಕಾಣುತ್ತದೆ. ಶುಚಿಬದ್ಧವಾಗಿ ಮಾತಾಡಬೇಕು. ಇದೆಲ್ಲ ಇದ್ರೆ ನೋಡುಗರಿಗೆ ಬಹಳ ಅಂದ. ಅದೇ ಪರಂಪರೆಯ ಒಂದು ಕಲಾವಂತಿಕೆ ಅಂದ್ರೆ ಅದೇ ಯಾವ ರೀತಿ ಶ್ರುತಿಬದ್ಧವಾಗಿ ಮಾತನಾಡುದು, ಮತ್ತೆ ಬೇರೆ ಯಾವುದೆಲ್ಲ ಅದರಲ್ಲಿ ಒಳಗೊಳ್ಳುತ್ತದೆ? ಶ್ರುತಿಬದ್ಧವಾಗಿ ಕುಣಿಬೇಕು, ತಾಳ ಬಿಡಬಾರ್ದು. ಲಯಬದ್ಧವಾಗಿ ಕುಣಿದ್ರೆ, ಶ್ರುತಿಬದ್ಧವಾಗಿ ಮಾತಾಡಿದ್ರೆ ಅದಕ್ಕೊಂದು ಅಲಂಕಾರ ಹೆಚ್ಚಿನದ್ದಾಗಿರುತ್ತೆ. ಕಾಲಮಿತಿಯ ಯಕ್ಷಗಾನದ ಬಗ್ಗೆ ನಿಮ್ಮ ಖಚಿತವಾದಂತಹ ಅಭಿಪ್ರಾಯ ಏನು? ಇದು ಈಗಿನ ಕಾಲಕ್ಕೆ ಬೇಕು ಅಂತ ಕಾಣ್ತದ ಅಥವಾ ಬೇಡ ಅಂತ ಹೇಳ್ತೀರಾ? ಕಾಲಮಿತಿ ಈಗಿನ ಕಾಲಕ್ಕೆ ಇದು ಒಳ್ಳೆಯದು ಅಂತ ಕಾಣುತ್ತದೆ. ಮೊದಲಾದರೆ ಬೆಳಿಗ್ಗೆಯವರೆಗೆ ಯಕ್ಷಗಾನ ನೋಡುವ ಪ್ರೇಕ್ಷಕರಿದ್ರು. ಅದಕ್ಕೆ ಸಾಕ್ಷಿ ಅಂದರೆ ನಮ್ಮ ತಂದೆ ತಾಯಿಯರು ಎಷ್ಟೋ ದೂರ ಹೋಗಿ ಆಟ ನೋಡಿದ್ದು. ಆದರೆ ಈಗ ಹಾಗೆ ನಿದ್ರೆ ಬಿಡುವುದಕ್ಕೆ ಆಗುವುದಿಲ್ಲ, ಆರೋಗ್ಯದ ಸಮಸ್ಯೆ. 3 ಗಂಟೆ ಆಟ ಅಂದರೆ ಬಂದು ನೋಡ್ತಾರೆ. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರ್ದು? ಅಂದರೆ ಕಲಾವಿದರದ್ದ ಅಥವಾ ಮೇಳದ ಯಜಮಾನರುಗಳದ್ದ, ಸಂಘಟಕರುಗಳದ್ದ, ಪ್ರೇಕ್ಷಕರದ್ದ? ಎಲ್ಲವರ ಪಾತ್ರವೂ ಇದೆ. ಕಲಾವಿದರದ್ದಿದೆ, ಪ್ರೇಕ್ಷಕರದ್ದಿದೆ, ಮೇಳದವರದ್ದು ಇದೆ, ಮೇಳ ನಡೆಸುವ ಯಜಮಾನರದ್ದು ಇದೆ. ಎಲ್ಲರದ್ದು ಎಷ್ಟೆಷ್ಟು ಪಾತ್ರ? ಹೆಚ್ಚಿನ ಪಾತ್ರ ಅಂದ್ರೆ ಪ್ರೇಕ್ಷಕರದ್ದು, ಅಲ್ಲಿನ ಕಲಾವಿದರು. ಅದು ಹೇಗೆ ಪ್ರೇಕ್ಷಕರದ್ದು ಹೆಚ್ಚಿನ ಪಾತ್ರ? ಪ್ರೇಕ್ಷಕರಲ್ಲಿ ಸಹಕಾರ ಕೊಡಬೇಕು ಕಲಾವಿದರಿಗೆ. ಕಲಾವಿದರು ಹಾಗೆ ಅವರ ಮನಮುಟ್ಟು ಹಾಗೆ ಯಕ್ಷಗಾನವನ್ನು ಅಭಿನಯಿಸಿದರೆ ಅದರಿಂದ ತೃಪ್ತಿ ಸಿಗುವುದಕ್ಕೆ ಸಾಧ್ಯ. ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಅತ್ಯಂತ ಸಂತೋಷವನ್ನು ತಂದುಕೊಟ್ಟ ಪಾತ್ರ ಯಾವುದು? ಅಶ್ವತ್ಥಾಮ, ಚಂಡಮುಂಡು, ಅಭಿಮನ್ಯು, ಮತ್ತೆ ಕುಶ. ಯಾವ ಪಾತ್ರವನ್ನು ಮಾಡಬೇಕಾದ್ರೆ ನಿಮಗೆ ಬಹಳಷ್ಟು ತಯಾರಿ ಮಾಡಬೇಕಾದಂಥ ಒಂದು ಪ್ರಮೇಯ ಬಂತು? ಅಶ್ವತ್ಥಾಮ, ಅಭಿಮನ್ಯು, ಕುಶ ಇದೆ. ನಿಮ್ಮ ಒಂದು ಅಭಿಪ್ರಾಯದಲ್ಲಿ, ನಿಮ್ಮ ಒಂದು ಅನುಭವದಲ್ಲಿ, ಇಂದಿನಿಂದ ಸುಮಾರು ಒಂದು 20-30 ವರ್ಷಗಳ ಹಿಂದೆ ಮತ್ತೆ ಇಂದಿಗೆ ನೀವು ತುಲನಾತ್ಮಕವಾಗಿ ನೋಡಿದರೆ ಯಾವುದೆಲ್ಲ ಮಾರ್ಪಾಟುಗಳನ್ನು ನೀವು ಕಂಡಿದ್ದೀರಿ? ನಾಟ್ಯದಲ್ಲಿ, ಬಣ್ಣಗಾರಿಕೆಯಲ್ಲಿ, ವೇಷಭೂಷಣದಲ್ಲಿ, ಮತ್ತೆ ಅಭಿನಯದಲ್ಲಿ, ಒಟ್ಟು ರಂಗ ನಡೆಯಲ್ಲಿ? ಅಂದಿಗೂ ಇಂದಿಗೂ ಬಹಳಷ್ಟು ವ್ಯತ್ಯಾಸವನ್ನು ನಾನು ಗಮನಿಸ್ತಾ ಇದ್ದೇನೆ. ಅಂದ್ರೆ ನಮ್ಗೆ ಒಂದು ಪುರಾವೆಗಾಗಿ ಒಂದು 2-3 ಉದಾಹರಣೆಗಳ ರೂಪದಲ್ಲಿ ಕೊಡ್ಬೋದಾ? ಪಾತ್ರ ಅಲ್ಲ, ಒಟ್ಟು ವೇಷಭೂಷಣದಲ್ಲಿ ಅಥವಾ ಬಣ್ಣಗಾರಿಕೆಯಲ್ಲಿ ಎಲ್ಲದರಲ್ಲೂ ಬಹಳ ಗಮನೀಯವಾದಂತಹ ಮಾರ್ಪಾಟುಗಳು ಯಾವುದು? ಕಿರಾತನ ಮೇಕಪ್ಪಿನಲ್ಲಿ ಬಹಳಷ್ಟು ಮಾರ್ಪಾಡು ನಾವು ಕಾಣ್ತಾ ಇದ್ದೇವೆ. ಮತ್ತೆ ಕೆಲವು ಅರ್ಜುನ ಇಂಥ ವೇಷಗಳ ಬಣ್ಣಗಾರಿಕೆಯಲ್ಲಿ ನಾವು ವ್ಯತ್ಯಾಸವನ್ನು ಬಹಳಷ್ಟು ಗಮನಿಸ್ತಾ ಇದ್ದೇವೆ. ಹಾಗಾಗಬಾರದು. ಅಂದ್ರೆ ಯಾವ ರೀತಿಯ ವ್ಯತ್ಯಾಸಗಳು? ಈಗ ಅರ್ಜುನನ ಮುಖವರ್ಣಿಕೆಯಲ್ಲಿ ಏನು ವ್ಯತ್ಯಾಸವನ್ನು ನೀವು ಗುರುತಿಸಿದ್ದೀರಿ? ನಾಮ ಹಾಕುವುದರಲ್ಲಿ ಈಗ ನಾವು ಬರೀ ಸಫೆತ್ತಿನ ನಾಮ ಹಾಕಿ
ಮೇಕಪ್ ಮಾಡ್ತಾರೆ. ಸರಿ. ಮಾಡಬಾರ್ದು. ಹಾ, ಅದು ಹಿಂದೆ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದದ್ದು? ಸರಿಯಾದ ರೀತಿಯಲ್ಲಿ ಕೆಂಪು, ಕಪ್ಪು, ಅರಿಶಿನ, ಬಿಳಿ ಹೀಗೆ ಚುಕ್ಕಿಗಳನ್ನಿಟ್ಟು ನಾವು ಹಾಕ್ತೇವೆ. ಈಗ ಹಾಗೆ ಹಾಕುವುದಿಲ್ಲ. ಅಂದ್ರೆ ಹೆಚ್ಚಿನವರು ಈಗ ಹಾಗೆ ಹಾಕುದಿಲ್ಲ, ಪ್ಲೇನ್ ಆಗಿ ಅದು ಚಂದ ಕಾಣುವ ಹಾಗೆ ಹಾಕ್ತಾರೆ. ಹೌದು. ಭರತನಾಟ್ಯ ಮತ್ತು ಬಡಗುತಿಟ್ಟಿನ ಅಥವಾ ಇನ್ಯಾವುದಾದ್ರೂ ಬೇರೆ ನಾಟ್ಯದ ಕುಣಿತದ ಶೈಲಿಗಳನ್ನು ನಮ್ಮ ಯಕ್ಷಗಾನಕ್ಕೆ, ತೆಂಗುತಿಟ್ಟು ಯಕ್ಷಗಾನಕ್ಕೆ ಅಳವಡಿಸಬೇಕಾದ ಅನಿವಾರ್ಯತೆ ಉಂಟಾ? ಖಂಡಿತ ಇದೆ, ಖಂಡಿತ ಇದೆ. ಅಲ್ಲಲ್ಲ, ಈಗ ಆ ರೀತಿ ಅಳವಡಿಸ್ತಾ ಇರುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ಕೆಲವು ಶ್ರೀವೇಷಗಳೆಲ್ಲ ಕೊಡಗಿನ ನಾಟ್ಯವನ್ನು ತರ್ತಾ ಇದ್ದಾರೆ. ಹಾ, ಆದರೆ ಕೆಲವು ವೇಷಕ್ಕೆ ಇದು ಅನಿವಾರ್ಯ ಅಂತ ಕಾಣಿಸ್ತದೆ. ಯಾವ ವೇಷಕ್ಕೆಲ್ಲ ಅದು ಅನಿವಾರ್ಯ ಅಂತ ನಿಮ್ಗೆ ಕಾಣಿಸುವುದು? ಒಂದು ಮಾಯಾಪೂತನಿ, ಹಾ, ಮತ್ತೆ ಶೂರ್ಪನಖಿ. ಮಾಯಾ ಶೂರ್ಪನಖಿ, ಸರಿ. ಅಂದ್ರೆ ಶೃಂಗಾರ ಪ್ರಧಾನವಾದಂತಹ ಪಾತ್ರಗಳಿಗೆ ಅದನ್ನು ಅಳವಡಿಸಿಕೊಳ್ಬಹುದು. ದಾಕ್ಷಾಯಿಣಿ ಇಂಥ ಪಾತ್ರಕ್ಕೆಲ್ಲ ಅದನ್ನು ಅಳವಡಿಸಿಕೊಂಡ್ರೆ ಅಷ್ಟು ಶೋಭೆ ಇಲ್ಲ. ಅಂದ್ರೆ ಆ ಪಾತ್ರದ ಘನತೆ ಕುಗ್ಗುತ್ತದೆ. ಯಕ್ಷಗಾನ ರಂಗಭೂಮಿ ಆಧುನಿಕತೆಯ ಈ ಒಂದು ಸಮಯದಲ್ಲಿ ಕೂಡ ತನ್ನ ಅಸ್ತಿತ್ವವನ್ನು ಗಟ್ಟಿಯಾಗಿ ಉಳಿಸಿಕೊಂಡಿದೆ. ಇನ್ನು ಮುಂದಕ್ಕೆ ಇದೇ ರೀತಿಯಾಗಿ ಬೆಳೀಬೇಕು ಅಂತಾದರೆ ಏನಾದರೂ ಮಾರ್ಪಾಟುಗಳ ಅವಶ್ಯಕತೆ ಉಂಟಾ, ಅಥವಾ ಇದೇ ರೀತಿ ಹೋದರೆ ಅದಕ್ಕೆ ಭವಿಷ್ಯ ಉಂಟು ಅಂತ ನಿಮಗೆ ಅನ್ನಿಸ್ತದೆ? ನಿಮ್ಮ ಒಂದು ಅಭಿಪ್ರಾಯ ಏನು? ಇದೇ ರೀತಿ ಹೋದ್ರೆ ಯಕ್ಷಗಾನ ಉಳಿಬಹುದು. ನಿಮಗೆ ಹೆಚ್ಚಿನದನ್ನು ಸೇರಿಸೋದಕ್ಕೆ ಹೋದ್ರೆ ಖಂಡಿತ ಯಕ್ಷಗಾನ ಅವನತಿ ಹಾದಿಯಲ್ಲಿ ಹಿಡಿಬಹುದು ಅಂತ ನನ್ನ ಅನಿಸಿಕೆ. ಚೌಕಿಯಲ್ಲಿನ ವಾತಾವರಣ, ಈಗ ರಂಗದಲ್ಲಿ ವಾತಾವರಣವೇ ಬೇರೆ, ಚೌಕಿಯಲ್ಲಿನ ಒಂದು ವಾತಾವರಣವೇ ಬೇರೆ. ಈ ಚೌಕಿಯ ವಾತಾವರಣದಲ್ಲಿ ಇಂದಿಗೆ ಮತ್ತೆ ಹಿಂದೆ ಏನಾದರೂ ಬಹಳಷ್ಟು ಗಂಭೀರವಾದಂಥ ವ್ಯತ್ಯಾಸಗಳೇನಾದರೂ ಉಂಟಾ? ಖಂಡಿತ ಇದೆ. ಯಾವ ರೀತಿಯಲ್ಲಿ? ಶಿಸ್ತು ಚೌಕಿಯಲ್ಲಿ ನಾವು ಕಾಣ್ತಾ ಇಲ್ಲ. ಹಾ, ಈಗ ಹೌದು. ಕಲಾವಿದರು ಕೂತ್ಕೊಳ್ಳುವ ಶಿಸ್ತಿನಲ್ಲಿ ಅದು ಮೊದಲು ಬಹಳಷ್ಟು ಕಡ್ಡಾಯವಾಗಿದೆ. ಶಿಸ್ತು ಅಂದ್ರೆ ಯಾವ ರೀತಿ? ಶಿಸ್ತು ಅಂದ್ರೆ ಏನು? ಚೌಕಿಯಲ್ಲಿನ ಶಿಸ್ತು ಅಂದ್ರೆ ಎಂಥದ್ದು? ಅಂದ್ರೆ ಕಲಾವಿದರು ಕೂತ್ಕೊಳ್ಳೋದೇ ಕೂತ್ಕೊಳ್ಬೇಕು. ನಿತ್ಯವೇಷದವರು ನಿತ್ಯವೇಷ ಮಾಡುವ ಜಾಗದಲ್ಲೇ ಕೂತ್ಕೊಳ್ಬೇಕು. ಅವ್ರು ಮತ್ತೊಂದು ಜಾಗದಲ್ಲಿ ಕೂತ್ರೆ ಅವರ ಕೆಲಸಕ್ಕೆ ಅದು ಕಡಿಮೆ ಆಗುತ್ತೆ ಅಂತ ನನ್ನ ಭಾವನೆ. ಬೇರೆ ಯಾವುದೇ ಬದಲಾವಣೆಗಳಿಲ್ಲ, ಕೇವಲ ಈ ಕೂತ್ಕೊಳ್ಳುವ ಜಾಗ ಮತ್ತೆ ಶಿಸ್ತು ಇಷ್ಟೇ. ಈಗ ನೇರವಾಗಿ ಟೆಕ್ನಿಕಲ್ ಅಂದರೆ ಈ ಬಣ್ಣಗಾರಿಕೆ ವೇಷಕ್ಕೆ ಸಂಬಂಧಪಟ್ಟದ್ದೇ ಕೆಲವು ಪ್ರಶ್ನೆಗಳನ್ನು ನಾನು ನಿಮ್ಮಲ್ಲಿ ಇದು ಮಾಡ್ತೇನೆ. ಈ ಪೀಠಿಕೆ ವೇಷಕ್ಕೆ ಸಂಬಂಧಪಟ್ಟಂತಹ ಪಾತ್ರಗಳು ಯಾವುದು? ಅರ್ಜುನ, ಹಾ, ದೇವೇಂದ್ರ, ಮತ್ತೆ ಶೂರಸೇನ, ಮತ್ತೆ ಕೆಲವಾರು ಪಾತ್ರಗಳಿವೆ. ಅಂದರೆ ಪ್ರಸಂಗಕ್ಕೆ ಅನುಸಾರವಾಗಿ ಅದು ಪೀಠಿಕೆ ವೇಷ ಅಂತ ನಾವು ನಿರ್ಣಯ ಮಾಡುವಂಥದ್ದು. ಪೀಠಿಕೆ ವೇಷದ ಸ್ವಭಾವ ಏನಿರಬೇಕು? ಪೀಠಿಕೆ ವೇಷ ಅಂದ್ರೆ ಅದು ಸ್ವಲ್ಪ ಶಾಂತವಾಗಿರ್ಬೇಕು. ಕ್ರೂರತ್ವ ಅದರಲ್ಲಿ ಹೆಚ್ಚು ಕಾಣಬಾರ್ದು. ಹಾ, ರಾಜಸಿಕ ಗುಣ ಎಲ್ಲ ಇರಬಾರ್ದು, ಸಾತ್ವಿಕವಾದಂಥ ಒಂದು ಗುಣ ಹೆಚ್ಚು ಅದರಲ್ಲಿ ತೋರ್ಪಡಬೇಕು. ಅರ್ಜುನ ಮತ್ತೆ ದೇವೇಂದ್ರ ಇದು ಎರಡು ಕೂಡ ನೀವು ಹೇಳಿದ ಹಾಗೆ ಪೀಠಿಕೆ ವೇಷಗಳು. ಈಗ ಈ ವೇಷಗಳ ಅಂತರವನ್ನು ತೋರಿಸಿಕೊಡುವ ಬಗೆ ಹೇಗೆ ಒಬ್ಬ ಕಲಾವಿದರಾಗಿ? ಅಂದರೆ ಮುಖವರ್ಣಿಕೆಯಲ್ಲಿ ಆಗಿರ್ಬೋದು, ನಾಮದಲ್ಲಿ ಆಗಿರ್ಬೋದು, ಅಥವಾ ವೇಷಭೂಷಣಗಳಲ್ಲಿ ಆಗಿರ್ಬೋದು, ಅದಕ್ಕೆ ಬಹಳಷ್ಟು ವ್ಯತ್ಯಾಸಗಳೇನಾದರೂ ಉಂಟಾ, ಅಥವಾ ಯಾವ ರೀತಿ ಅದನ್ನು ತೋರ್ಪಡಿಸುವಂಥದ್ದು? ಇದು ಅರ್ಜುನ, ಇದು ದೇವೇಂದ್ರ ಅಂತ ಗೊತ್ತಾಗುವ ಹಾಗೆ ಅದನ್ನು ತೋರ್ಪಡಿಸುವುದು ಹೇಗೆ? ಅಂದರೆ ಹಾಕಿದ ವೇಷಭೂಷಣದಲ್ಲಿ ವ್ಯತ್ಯಾಸವನ್ನು ಕಾಣಿಸಿಕೊಳ್ಬೋದು, ಮತ್ತೆ ನಡೆಯಲ್ಲಿ ಸ್ವಲ್ಪ ಕಾಣಿಸಿಕೊಳ್ಬೋದು. ಈ ಕಿರೀಟ ವೇಷದ ಕುಣಿತದಲ್ಲಿ ವೈವಿಧ್ಯತೆ ಹೇಗೆ? ಅಂದರೆ ಅರ್ಜುನ ಮಾಡಿ ಅಥವಾ ದೇವೇಂದ್ರ ಮಾಡಿ ಅದರಲ್ಲಿ ವೈವಿಧ್ಯತೆಯನ್ನು ತೋರಿಸುವುದು ಹೇಗೆ? ನಾನು ಕೇಳಿದ ಮಟ್ಟಿಗೆ ಕದರಿ ವಿಷ್ಣುವಣ್ಣ ದೇವೇಂದ್ರ ಅರ್ಜುನ ಇಂಥ ಪಾತ್ರವನ್ನೆಲ್ಲ ಮಾಡ್ತಾ ಇದ್ರಂತೆ. ಅವರು ರಂಗಸ್ಥಳದಲ್ಲಿ ಹೆಚ್ಚು ಸುತ್ತು ಬರ್ತಾ ಇರಲಿಲ್ಲ. ವೇಷ ಹೊರಟು ಜಾಗಟೆ ಎತ್ತಿದ ಮೇಲೆ ಹೊರಟು ಮುಕ್ಕಾಲು ಸುತ್ತಿನಲ್ಲಿ ಹಿಂಗ್ ಹಾಕ್ತಾ ಇದ್ರಂತೆ. ಬೇರೆ ಈಗ ಅಂತ ನಡೆಯನ್ನು ನಾವು ಯಾರಲ್ಲಿ ಕಾಣ್ತಾ ಇದ್ದಾರೆ. ಮಕ್ಕಳಿಗೆ ಹೇಳ್ತಾ ಇದ್ದೀವಿ. ಪುಂಡು ವೇಷದಲ್ಲಿ ಕುಣಿತವೇ ಪ್ರಾಮುಖ್ಯವೇ ನಿಮ್ಮ ಅಭಿಪ್ರಾಯದಲ್ಲಿ? ಕುಣಿತವೇ ಪ್ರಾಮುಖ್ಯ, ಅದು ಮಾತುಕತೆಗೆ ಬೇಕು. ಅಂದ್ರೆ ಯಾಕೆ ಅದು ಕುಣಿತವೇ ಪ್ರಾಮುಖ್ಯ ಅಂತ ಆಗಿದ್ಯಾಕೆ? ಅಂದರೆ ಹೆಚ್ಚು ಕುಣಿತ ಇದ್ರೆ ಆ ವೇಷ ಕಾಣುತ್ತದೆ, ಲೆಕ್ಕಾಚಾರದ ಮಾತು ಅದಕ್ಕೆ ಅಳವಡಿಸಿಕೊಳ್ಬೇಕಾಗ್ತದೆ.
ಅಂದರೆ ಪುಂಡುವೇಷದಲ್ಲಿ ಲೆಕ್ಕಾಚಾರದ ಮಾತುಗಾರಿಕೆ ಸಾಕು, ಕುಣಿತವೇ ಪ್ರಧಾನ. ಪುಂಡುವೇಷದಲ್ಲಿ ಅಭಿನಯಕ್ಕೆ ಪ್ರಾಶಸ್ತ್ಯ ಎಷ್ಟು? ಅಭಿನಯಕ್ಕೆ ಸಾಧಾರಣ ಒಂದು 50% ಕೊಡ್ಬೋದು, ಬಾಕಿ ಕುಣಿತ. ಅಂದರೆ ಪಾತ್ರವನ್ನು ಗಮನಿಸಿಕೊಂಡು ಅಭಿನಯ. ಅಂದರೆ ಅಭಿಮನ್ಯು ಆದರೆ ಅಭಿನಯಕ್ಕೆ ಹೆಚ್ಚು, ಕುಣಿತಕ್ಕೆ ಸ್ವಲ್ಪ. ಚಂಡಮುಂಡರಿಗಾದರೆ ಕುಣಿತವೇ ಜಾಸ್ತಿ, ಅಭಿನಯ ಕಡಿಮೆ, ಈ ರೀತಿ. ಇಂದ್ರಜಿತು ಖಳಪಾತ್ರ, ಅತಿಕಾಯ ಸಾತ್ವಿಕ ಪಾತ್ರ. ಆದರೂ ಕೂಡ ಇಂದ್ರಜಿತು ಪೀಠಿಕೆ ವೇಷಕ್ಕೆ ಹೋಗಿ ಅತಿಕಾಯ ಎದುರು ವೇಷ ಆದ ಕಾರಣ ಏನು? ಅಂದರೆ ಅತಿಕಾಯ ಮಾತುಗಾರಿಕೆ ವೇಷ, ಇಂದ್ರಜಿತು ಕುಣಿತದ ವೇಷ ಆಗಿರುವಾಗ ಅದು ಹೀಗಾಗಿ. ಓಹೋ, ಅಷ್ಟೇ. ಇಲ್ಲ ಅಂತಂದ್ರೆ ಅದು ಆ ರೀತಿ ಅಲ್ಲ. ಹಾಗಾದ್ರೆ ಈ ನಾವು ಯಾವುದು ಇಂದ್ರಜಿತುವೇ ಎದುರು ವೇಷ, ಅತಿಕಾಯ ಪೀಠಿಕೆ ವೇಷವೇ ಆಗಬೇಕಾದಂಥದ್ದು. ಈ ಮಾತುಗಾರಿಕೆ ಹೆಚ್ಚಿದ್ರಿಂದ ಅದು ಅದಲು ಬದಲಾಗಿದೆ. ಅಂದ್ರೆ ಹಿಂದಿನಿಂದಲೇ ಈ ರೀತಿ ಇದ್ದದ್ದ ಅಥವಾ ಇತ್ತೀಚೆಗೆ ಅದು ಬದಲಾವಣೆ ಆಗಿರುವಂತದ್ದ? ಹಿಂದಿನಿಂದಲೇ ತುಂಬ ಕಾಣುತ್ತದೆ. ಅಂದ್ರೆ ಕಟೀಲು ಮೇಳದಲ್ಲಿ ಕದಿರು ವಿಷ್ಣುವನ್ನ ಕರ್ತವ್ಯ ಮಾಡ್ತಾ ಇದ್ದಾರೆ. ಹೌದು, ಊಟಪ್ಪಣ್ಣ ದೇವೇಂದ್ರ ಮಾಡ್ತಾ ಇದ್ದಾರೆ. ಆ ರೀತಿ. ಈಗ ಈ ಪೀಠಿಕೆ ವೇಷಗಳಲ್ಲಿ ಎಷ್ಟು ವಿಧ ಇದೆ? ಒಂದನೇ ಪೀಠಿಕೆ ವೇಷ, ಎರಡನೇ, ಮೂರನೇ ಅಂತ ಹೇಳಿ ಆ ರೀತಿ ಎಷ್ಟು ಉಂಟು? ದೇವೇಂದ್ರ ಅಲ್ಲಲ್ಲ, ಒಂದನೇ ಪೀಠಿಕೆ ವೇಷ, ಎರಡನೇ ಪೀಠಿಕೆ ವೇಷ, ಕೆಲವರು ಏಳನೇ ಪೀಠಿಕೆ ವೇಷ ಅಂತ ಹೇಳುವುದನ್ನು ನಾನು ಕೇಳಿದ್ದೇನೆ. ಅದೆಂಥದ್ದು, ಹೌದಾ? ಆ ರೀತಿ ನನ್ನ ಗಮನಕ್ಕೆ ಹಾಗೆ ಬಂದಿಲ್ಲ, ಗೊತ್ತಿಲ್ಲ ಅದೇನು. ಒಂದನೇ ಎರಡನೇ ಅಂತ ಹೇಳುದು ಎಂತಕ್ಕೆ ಅಂತ ನಾನು ಕೇಳುದು. ಒಂದು ದೇವೇಂದ್ರ ಮಾತ್ರ, ಇನ್ನೊಂದು ಮಧ್ಯಮ ವರ್ಗದ ಒಂದು ವೇಷ, ಮತ್ತೆ ಮೂರನೇದು ಅಷ್ಟೇ. ಆ ಮೂರು ಬಿಟ್ಟು ಅದಕ್ಕಿಂತ ಹೆಚ್ಚಿನದ್ದಿಲ್ಲ. ಪೀಠಿಕೆ ವೇಷಕ್ಕೆ ಧರಿಸಬೇಕಾದ ಉಡುಪುಗಳ ಬಣ್ಣ ಯಾವುದು? ದಗಲೆ ಮತ್ತೆ ಸೋಗವೆಲ್ಲಿ? ಈಗ ದೇವೇಂದ್ರನಿಗೆ ಹಸಿರು ಬಳಸ್ತಾರೆ, ಮೊದಲು ಕೆಂಪು ಬಳಸ್ತಾ ಇದ್ರು, ಈಗ ಹಸಿರು ಬಳಸ್ತಾ ಇದ್ದಾರೆ. ಆ ಬದಲಾವಣೆ ಆಗಿದ್ದಕ್ಕೆ ಕಾರಣ ಏನು? ಅದು ದೇವಕಾರಣ ಕೃಷ್ಣಭಟ್ರು ಅದನ್ನು ಅಳವಡಿಸಿದ್ದು ಅಂತ ಕಾಣುತ್ತದೆ. ಮೊದಲು ಕೆಂಪೇ ಇತ್ತು ದೇವೇಂದ್ರ ಕಟೀಲು ಮೇಳ, ಆಮೇಲೆ ಈಗ ದೇವೇಂದ್ರನಿಗೆ ಹಸಿರು ಬರ್ತದೆ. ಈ ರೀತಿ ಯಾವುದೆಲ್ಲ ಪಾತ್ರಗಳಲ್ಲಿ ಈ ದಗಲೆ ಮತ್ತು ಸೋಗವಲ್ಲಿಗಳ ಬಣ್ಣ ವ್ಯತ್ಯಾಸ ಆಗಿದೆ? ಕೃಷ್ಣನ ಪಾತ್ರದಲ್ಲಿ ಆಗಿದೆ. ಯಾವ ರೀತಿಯಲ್ಲಿ ಅದು? ಮೊದಲು ಅವನಿಗೆ ನೀಡಿ ಇತ್ತು, ಈಗ ಅದನ್ನು ಹಸಿರಿಗೆ ತಂದಿದ್ದಾರೆ. ಬೇರೆ ಬೇರೆ ಯಾವ್ದು ಗೊತ್ತಾಗ್ತಾ ಇಲ್ಲ ನಿಜವಾಗಿ. ಹಾಗಾದ್ರೆ ಏನು ಪೀಠಿಕೆ ವೇಷಕ್ಕೆ ಕೆಂಪು, ಹಸಿರಲ್ಲ. ಇತ್ತೀಚೆಗೆ ಅದು ಹಸಿರು ಬಂದದ್ದು. ಎದುರು ವೇಷಗಳಿಗೆ ಬಳಸಬೇಕಾದ ಉಡುಪುಗಳ ಬಣ್ಣ ಯಾವುದು? ಅದೇ ದಗಲೆ ಮತ್ತೆ ಸೋಗವೆಲ್ಲಿ. ಅದು ಪಾತ್ರ ಹೊಂದಿಕೊಂಡಿವೆ. ಈಗ ಹಿರಣ್ಯ ಕಶ್ಯಪ ಆದ್ರೆ ಅವನಿಗೆ ಕಪ್ಪು ದಗಲೆ, ಹಿರಣ್ಯಾಕ್ಷನಿಗೆ ಕೆಂಪು, ರಕ್ತಬೀಜನಿಗೆ ಕೆಂಪು, ಅತಿಕಾಯನಿಗೆ ಕಪ್ಪು. ಪುಂಡು ವೇಷಕ್ಕೆ ಅದರಲ್ಲಿ ಯಾವ ರೀತಿ ಈ ಮೈಯ ಇದನ್ನು ಯಾವ ಬಣ್ಣದ್ದೆಲ್ಲ, ಅಂದ್ರೆ ಈ ಬಬ್ರವಾಹನ ಅಥವಾ ಅಭಿಮನ್ಯು ಅದಕ್ಕೆಲ್ಲ ಯಾವ ಬಣ್ಣ ಧರಿಸಬೇಕು? ಅಂದ್ರೆ ಪುಂಡು ವೇಷಕ್ಕೆ ಕಟೀಲು ಮೇಳದಲ್ಲಿ ಕೊಡ್ತಾ ಇದ್ದು ಒಂದೇ ಡ್ರೆಸ್, ಪುಂಡು ವೇಷದಲ್ಲಿ ಅದು ಕೆಂಪು, ಅದನ್ನೇ ಬಳಸ್ತಾ ಇತ್ತು. ಎಲ್ಲದಕ್ಕೂ ಅದನ್ನೇ ಬಳಸ್ತಾ ಇದ್ದು. ಡ್ರೆಸ್ ಇಲ್ಲ. ಅಲ್ಲ, ಬೇರೆ ಡ್ರೆಸ್ ಈಗ ಉಂಟು ಅಂತಾದ್ರೆ ಅದಕ್ಕೆ ಯಾವ ರೀತಿ ಬಳಸಬೇಕು? ಈಗ ಅಭಿಮನ್ಯುವಿಗಾದ್ರೆ ಯಾವುದು? ಅಭಿಮನ್ಯುವಿಗೆ ಕಪ್ಪಿದ್ರೆ ಚಂದ ಅಂತ ನನ್ನ ಅನಿಸಿಕೆ. ಸುದರ್ಶನಿಗೆ ಕೆಂಪು. ಆಮೇಲೆ ಬಬ್ರುವಾಹನ ಮತ್ತೆ ಇನ್ಯಾವುದು ಕೆಲವೆಲ್ಲ ಉಂಟಲ್ಲ, ಅದಕ್ಕೆಲ್ಲ ಬಬ್ರುವಾಹನ ಕೆಂಪು ಬಳಸ್ಬೇಕು. ಶ್ವೇತಕುಮಾರ ಆದ್ರೆ ಶ್ವೇತಕುಮಾರನಿಗೂ ಕೆಂಪು ಅಥವಾ ಕಪ್ಪು ಬಳಸುತ್ತೇವೆ. ಹಸಿರು ಬಳಸುವ ಕ್ರಮ ಇಲ್ಲ ಹಾಗಾದ್ರೆ? ಇಲ್ಲ. ಪುಂಡು ವೇಷದ ಗುಣಲಕ್ಷಣ ಮತ್ತೆ ಅದರ ಸ್ವಭಾವ ಏನು? ಪಾತ್ರವನ್ನು ಹೊಂದಿಕೊಂಡ ಅಥವಾ ಯಾವ ರೀತಿ? ಅದು ಪಾತ್ರವನ್ನು ಹೊಂದಿಕೊಂಡು. ಅಭಿಮನ್ಯು ಒಂದು ರೀತಿ, ಬಬ್ರುವಾಹನ ಒಂದು ರೀತಿ. ಅಭಿಮನ್ಯು ಬಹಳ ಜೋರು ನಡಿಗೆಯವ, ಬಬ್ರುವಾಹನ ಸ್ವಲ್ಪ ಸೌಮ್ಯ ನಡಿಗೆಯವ. ಸುಧನ್ವನದ್ದಾದ್ರೆ ಯಾವ ರೀತಿ? ಅದು ಸುಧನ್ವನದ್ದಾದ್ರೆ ಅದು ನಿಧಾನಗತಿ.
ಸುಧನ್ವ ಪಾತ್ರ ಹಾಗಾದ್ರೆ ಹೆಚ್ಚು ಕುಣಿಯಬೇಕಾದ ಅವಶ್ಯಕತೆ ಏನಿಲ್ಲ. ಖಂಡಿತ ಇಲ್ಲ. ಬಬ್ರುವಾಹನ ಮತ್ತೆ ಅಭಿಮನ್ಯು ಇದು ಎರಡೂ ಕೂಡ ಪುಂಡುವೇಷವೇ. ಈ ಎರಡೂ ಪಾತ್ರಗಳ ಸ್ವಭಾವವನ್ನು ಅಂತರವನ್ನು ಯಾವ ರೀತಿಯಲ್ಲಿ ತೋರಿಸಿ ಕೊಡ್ಬೋದು? ಭಾವಾಭಿನಯದಲ್ಲಿ, ನಾಟ್ಯದಲ್ಲಿ ಮತ್ತು ಹಾವಭಾವದಲ್ಲಿ ಯಾವ ರೀತಿ ತೋರಿಸಬಹುದು? ಅಂದರೆ ಇದು ಅಭಿಮನ್ಯು ಅಲ್ಲ, ಇದು ಬಬ್ರುವಾಹನ ಅಂತ ನೋಡುವವರಿಗೆ ಗೊತ್ತಾಗುವ ಹಾಗೆ ಮಾಡುವ ಬಗೆ ಹೇಗೆ? ಅಭಿಮನ್ಯು ಆದರೆ ದಪಂತಿಂಗದಲ್ಲಿ ಪ್ರವೇಶ, ಬಬ್ರುವಾಹನದ ಆಗಲ್ಲ, ಅವ ಸಿಂಗದಲ್ಲಿ ನಿಲ್ಬೇಕು. ಆ ಪ್ರವೇಶದಲ್ಲಿ ಅದು ಅಂತರವನ್ನು ತೋರಿಸಿಕೊಡ್ಲಿಕ್ಕೆ ಆಗ್ತದೆ. ಅದೇ ರೀತಿ ಕುಣಿತದಲ್ಲೂ ಹಾಗೆ ಏನು ವೈವಿಧ್ಯತೆ ತೋರಿಸುವುದು ಹಾಗೆ ಈ ನಿಧಾನ ಪದ್ಯಕ್ಕೆಲ್ಲ. ಪುಂಡುವೇಷದ ನಡೆ ರಂಗಸ್ಥಳದಲ್ಲಿ ಅದರ ವೇಗ ಆಗಲಿ ಅಥವಾ ಗತಿ ಆಗಲಿ ಅದು ಹೇಗೆ ಒಂದಕ್ಕಿಂತ ಒಂದು ಭಿನ್ನತೆಯನ್ನು ತೋರಿಸಿಪಡಿಸುವುದು ಹೇಗೆ? ಅದು ನಮ್ಮ ರಂಗಸ್ಥಳದಲ್ಲಿ ಸುತ್ತು ಬರುವ ಇದರಲ್ಲೇ ತೋರ್ಪಡಿಸ್ಬೋದು. ಈಗ ನೋಡಿ, ಯಕ್ಷಗಾನದಲ್ಲಿ 4 ಕಾಲಗಳು ಅಂತ ಉಂಟು. 1ನೇ ಕಾಲ, 2ನೇ ಕಾಲ, 3, 4 ಅಂತ. 1ನೇ ಕಾಲದಲ್ಲಿ ಪ್ರವೇಶ ಆಗುವ ಪುಂಡುವೇಷಕ್ಕೂ 4ನೇ ಕಾಲದಲ್ಲಿ ಪ್ರವೇಶ ಆಗುವ ಪುಂಡುವೇಷಕ್ಕೂ ಆ ವ್ಯತ್ಯಾಸವನ್ನು ಹೇಗೆ? ಈಗ 1ನೇ ಕಾಲದಲ್ಲಿ ನೀವು 4ನೇ ಕಾಲದ ನಡೆಯಲ್ಲಿ ಡಬ್ಬಲಲ್ಲಿ ಎಲ್ಲ ಬರ್ಲಿಕ್ಕೆ ಆಗುದಿಲ್ಲ ನೋಡಿ, ಅದು ಯಾವ ರೀತಿ ನೀವು ತೋರಿಸಿಕೊಡ್ತೀರಿ? ಪುಂಡುವೇಷ ಅಂತ ಗೊತ್ತಾಗ್ಬೇಕಲ್ಲ. ಅಭಿಮನ್ಯು ಆದರೆ ಅವ ಯಾವ ಕಾಲದಲ್ಲಿ ಪ್ರವೇಶ ಮಾಡಿದ್ರು ಅದು 4ನೇ ಕಾಲದಲ್ಲಿ ಪ್ರವೇಶ ಮಾಡಬೇಕು ಎಂಬ ಹಾಗೆ ಕಲ್ಪವಾಗದ್ರು ಹೇಳ್ತಾ ಇದ್ದಾರೆ. ಸರಿ, ಅದೊಂದು ನಿಯಮ ಉಂಟು. ಸರಿ, ಬೇರೆ ಎದ್ದಾದ್ರೆ ಕಾಲಕ್ಕೆ ಅನುಸಾರವಾಗಿ. ಶ್ರೀಕೃಷ್ಣನ ಮೈ ಬಣ್ಣ ನೀಲಿ, ಬಟ್ಟೆಯ ಬಣ್ಣ ಪೀತ ಬಣ್ಣ. ಬಲರಾಮನ ಮೈ ಬಣ್ಣ ಪೀತ ಬಣ್ಣ, ಬಟ್ಟೆಯ ಬಣ್ಣ ನೀಲಾಂಬರ. ಆದರೂ ಕೂಡ ಬಲರಾಮನ ಪಾತ್ರಧಾರಿಗಳು ನೀಲಿ ಬಣ್ಣ ಹಾಕುದು ಎಂತಕ್ಕೆ? ಇಲ್ಲ, ಅಥವಾ ರೂಢಿ ಇಲ್ಲ. ನಾನು ಶುಭ್ರವರ್ಣವೇ ಹಾಕಬೇಕು ಎಂದು ನಿಯಮ ಇದೆ. ಆದರೆ ಈ ಕೆಲವರೆಲ್ಲ ನೀಲ ಬಣ್ಣ ಹಾಕ್ತಾರೆ. ಅದು ಸರಿಯಾದ ಕ್ರಮ ಅಲ್ಲ. ಹಾಗಾದ್ರೆ ಭಾಗವತರಿಗೆ ಮತ್ತೆ ಹಾಸ್ಯಗಾರರಿಗೆ ಇರುವ ಹೊಣೆ ಏನು? ಒಂದು ಯಕ್ಷಗಾನ ಪ್ರದರ್ಶನದಲ್ಲಿ ಆಗಿರ್ಬೋದು ಅಥವಾ ಚೌಕಿಯಲ್ಲಿ ಆಗಿರ್ಬೋದು, ಒಟ್ಟು ಅಂದರೆ ಕತೆ ಸರಿಯಾದ ದಿಕ್ಕಿನಲ್ಲಿ ಹೋಗುವುದಕ್ಕೆ ಭಾಗವತರ ಮಾರ್ಗ ನಿದರ್ಶನ ಬೇಕಾಗುತ್ತೆ. ಹಾಸ್ಯಗಾರರು ಹಾಗೆ ಚೌಕಿಯಲ್ಲಿ ರಂಗದಲ್ಲಿ ಎಲ್ಲ ಬೇಕಾಗ್ತದೆ. ಇವರಿಬ್ಬರ ನಡುವಿನ ಹೊಂದಾಣಿಕೆ ಯಾವ ರೀತಿ ಇರಬೇಕು ಅಂತ ನಿಮ್ಮ ಅಭಿಪ್ರಾಯ, ನೀವೊಬ್ಬ ವೇಷಧಾರಿಯಾಗಿ? ಅವರು ಅನ್ಯೋನ್ಯವಾಗಿದ್ದರೆ, ಅವ್ರಿಗೆ ಹೊಂದಾಣಿಕೆ ಇದ್ದರೆ ಏನು ತೊಂದರೆ ಇಲ್ಲ ಅಂತ ನನ್ನ ಭಾವನೆ. ತಮ್ಮ ಈ ಎಲ್ಲ ರೀತಿಯ ಸಾಧನೆಗಳಿಗೆ ಈ ಯಾವ ಎಲ್ಲ ಒಂದು ಸಹಕಾರವನ್ನು ನಿಮ್ಮ ಕುಟುಂಬ ವರ್ಗ ಆಗಲಿ ಅಥವಾ ಬೇರೆ ನಿಮ್ಮ ಆಪ್ತರಿಂದಾಗಲಿ ಯಾವ ರೀತಿಯ ಸಹಕಾರ ಇತ್ತು ನಿಮಗೆ? ನನ್ನ ತಂದೆ ತಾಯಿಗಳಿಂದ ಬಹಳಷ್ಟು ರೀತಿಯ ಸಹಕಾರ ಸಿಕ್ಕಿದೆ. ಮತ್ತೆ ಸ್ವಲ್ಪ ಭಾಗವತು, ಇಲ್ಲ ಭಾಗವತು, ಕುರಿಯ ಭಾಗವತು, ಕುರಿಯ ಗಣಪತಿ ಶಾಸ್ತ್ರಿ. ನೀವು ಒಟ್ಟು ಏನು 22 ವರ್ಷ ಕಟೀಲು ಮೇಳದಲ್ಲಿ ನೀವು ಏನು ತಿರುಗಾಟ ಮಾಡಿದ್ದೀರಿ, ಅದರಲ್ಲಿ ಹೆಚ್ಚು ಕಾಲ ಯಾರ ಜೊತೆ ತಿರುಗಾಟ ಮಾಡಿದ್ದು? 11 ವರ್ಷ ಸ್ವಲ್ಪ ಭಾಗವತರ ಜೊತೆಯಲ್ಲಿ, 5 ವರ್ಷ ನಮ್ಮ ತೀರಾ ಗೋಪಾಲಕೃಷ್ಣ ಭಾಗವತರ ಜೊತೆಯಲ್ಲಿ, ಒಂದು 6-7 ವರ್ಷ ಕುರಿಯ ಶಾಸ್ತ್ರಗಳ ಜೊತೆ. ಇಷ್ಟು ಹೊತ್ತು ತೆಂಗುತಿಟ್ಟು ಯಕ್ಷಗಾನದ ಒಂದು ಪುಂಡು ವೇಷದ ವಿಚಾರಗಳ ಬಗ್ಗೆ ಕೂಲಂಕುಷವಾಗಿ ಭಾಳ ಚೆನ್ನಾಗಿ ನಮಗೆ ವಿಚಾರವನ್ನು ತಿಳಿಸಿಕೊಟ್ಟಿದ್ದೀರಿ. ನಿಮಗೆ ಯಕ್ಷಗಾನ ಅಭಿಮಾನಿಗಳು ಎಲ್ಲರ ಪರವಾಗಿ ಅನಂತ ಕೃತಜ್ಞತೆಗಳು ಸರ್.
ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ.
ಧೈರ್ಯವಾಗಿರುವಂತಹ ನಿನ್ನನ್ನು ನಾನು ಹೋಗುವುದಕ್ಕೆ ಬಿಟ್ಟೆ ಮಾಡಿದ್ರೆ ನಾನು ಮರುಳ ಅದು ಕರೆಯುವುದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಾನು ಯೋಚನೆ ಮಾಡಿ ಉತ್ತರ ಕೊಡು. ಯಾವ ಯೋಚನೆ ಮಾಡಿದ್ರೆ ಹೋಗ್ತೇವೆ. ಏನು ನೀವು ನನ್ನ ಹತ್ರ ಬರಬೇಕಾ? ನಾವು ಬರುವುದಿಲ್ಲ.
ನನ್ನ ಶಕ್ತಿ ವ್ಯಯವಾಗಿದ್ರೆ ಶಕ್ತಿಗಿಂತ ಮುಖ್ಯವಾದ ಯುಕ್ತಿ. ಆದ್ದರಿಂದ ಹಸಿವೆಂದು ಒಪ್ಪಿರ್ತಾ ಇದ್ದ ನಷ್ಟದ ಕಾಲ ಹೆಚ್ಚುತ್ತಾ ಇದ್ದೇನೆ.
ನನ್ನ ತಂದೆ ದೇಹವನ್ನು ಸಾವಿರ ಚೂರು ಮಾಡಿದವು. ಈಗ ನಿನ್ನ ಕರಡನ್ನು ಒತ್ತುವಾಗ ಕೊರಳೊತ್ತಿ ಕೊರಬೇಡ ಅಂತ ಗೋಗರಿದ್ದಾನೆ. ಮಾತರೆ ನಮ್ಮಪ್ಪ ಮನಸ್ಸಿಗೆ ಶಾಂತಿ ಆಗಬೇಕು ಎಂದಾಗಿದ್ದರೆ ನಿನ್ನ ದೇಹ ಸಾವಿರ ಚೂರಾಗಲಿ. ನನ್ನ ತಂದೆಯ ದೇಹವನ್ನು ಕೈಯನ್ನು ಕೈಯ ಕುರು ಕಾಲುವೆಯಲ್ಲಿ ಪಾಂಡವರ ಸೇನಾನಿಯಾಗಿ ಸಂಚರಿಸ್ತಾ ಇದ್ದವ. ನಮ್ಮ ಅಪ್ಪನಿಗೆ ತರ್ಪಣ ಕೊಡದೇ ಇದೆ. ಸ್ವರ್ಗದಲ್ಲಿ ಅಪ್ಪನಿಗೆ ಶ್ರೇಯಸ್ಸಾಗುತ್ತಿಲ್ಲ. ಬಲರಾಮನ ಬಲ ಉಂಟೆಂಬುದು ಅವ ತೀರ್ಥಯಾತ್ರೆ ರೇವಲದಿಂದ ಸಾಗಿದ. ಅಯ್ಯೋ ನಿನ್ನ ವಿಧಿಯೇ, ನನ್ನಪ್ಪ ಸತ್ತಾಗ ವೈಷ್ಣವಾಶ್ರಮವನ್ನು ಪ್ರಯೋಗ ಮಾಡಿದೆ. ಅಲ್ಲಿಯೂ ಎಲ್ಲವರ ಶಿರವನ್ನು ಬಾಗಿಸುವುದರ ಮೂಲಕ ವೈಷ್ಣವಾಶ್ರಮ ಹರಿಯ ಪಕ್ಷದಲ್ಲಿ ದೀನವಾಗಿದೆ ಎಂದು ನನ್ನ ರಕ್ತವನ್ನು ದೇವರಾಮಾನಿಯಲ್ಲಿ ಹರಿಸಿದೆ. ಹಾಗಿದ್ರೆ ನಾನಿನ್ನು ಶರವನ್ನು ಹಿಡಿಯಲಿಕ್ಕೆ ಶಸ್ತ್ರಾಸ್ತ್ರಗಳಿಗೆ ತ್ಯಾಗ. ಯಾವುದೇ ಕಾಲಕ್ಕೆ ಅಶ್ವತ್ಥಾಮನು ಶರವನ್ನು ಹಿಡಿಯಲಾಗಿ ಅದು ಮೊದಲು ಸೇರ್ತಾನೆ ಮಂತ್ರವಿದ್ಯೆ. ಅದಕ್ಕಾಗಿ ಇದನ್ನೇ ಬ್ರಹ್ಮಾಸ್ತ್ರವಾಗಿಸ್ತೇನೆ. ಪುತ್ರನ ಗರ್ಭದಲ್ಲಿ ಬೆಳೆಯುತ್ತಿರುವಂತಹ ಪಿಂಡಕ್ಕೆ ಈ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸ್ತೇನೆ.
ಅಲ್ಲ, ಏನು ಹೇಳಿದ್ದು ಉತ್ತರೆ ಗರ್ಭಕ್ಕೆ ತನ್ನ ಕಣ್ಣಿಟ್ಟಿದ್ದಾರೆ. ಇದನ್ನು ತಡೆಯಲೇಬೇಕು. ತಡ ಮಾಡುವುದು ಸರಿಯಲ್ಲ. ಧರಿಸಿದ್ದೀನಿ ಸುದರ್ಶನ. ಉತ್ತರೆ ಗರ್ಭಕ್ಕೆ
ಈ ಭಾಗದ ಕಥೆಯನ್ನು ಶ್ರವಣ ಮಾಡುತ್ತೀರಿ, ಕೇಳುತ್ತೀರಿ, ಪಡಿಸುತ್ತೀರಿ. ಮತ್ತೆ ಗುಣವಾಗದಿದ್ದರೆ ಗಂಧವನ್ನು ಲೇಪಿಸಿ. ಬದರಿಕಾಶ್ರಮದಲ್ಲಿ ವ್ಯಾಸ ಮಹರ್ಷಿಗಳಿಂದ ಭಗದ ಕಥಾಶ್ರವಣ ಹೌದು. ಅಲ್ಲಿಗೆ ಹೋಗ್ಬೇಕು. ಯಾವುದೇ ಕಾಲಕ್ಕೆ ಯಾವುದೇ ಸಮಯದಲ್ಲಿ ಶುಭವಾಗಲಿ. ಅಶ್ವತ್ಥಾಮರ ಅಹಂಕಾರ ಬೆಳೆದಿದೆ. ಈ ಕಥೆಯೊಂದಿಗೆ ಈ ಪುಣ್ಯ ಕಥವಾದ ಆಡಿದ ನೋಡಿದ ಇವರಿಗೆಲ್ಲರಿಗೂ ಆ ದೇವರ ವಾನರಾದಿಗಳನ್ನು ಗೆಲ್ಲುವುದೇನು ಸಾಹಸ, ವಾನರಾದಿಗಳನ್ನು ಗೆಲ್ಲುವುದೇನು ಸಾಹಸ. ರಾಮನೇನೋ ತಿಳಿದುಕೊಂಡೇ ವಿಚಾರವನ್ನು ಹೇಳಿ ಲಂಕೆಯ ಮೇಲೆ ಲಂಕೇರಿಸಿದವರಲ್ಲಿ ಓಡಕಗಳೇ ಇರುವುದು, ಅದರ ಮಧ್ಯದಲ್ಲಿಬ್ಬರು ಮಾನವರು. ನನಗೆ ಇದಿರಾದವ ರಾಮನೆಂಬ ಹಾಗೆ ತಿಳಿದೆ. ರಾಮ ಅಯೋಧ್ಯೆಯಿಂದ ರಾಜ್ಯಭ್ರಷ್ಟನಾಗಿ ಹೊರಟು ಈ ಕಡೆಗೆ ಬಂದವ. ಕಾಡಿನಲ್ಲಿ ಹೆಂಡತಿಯನ್ನು ಕಳಕೊಂಡೆ, ಉಳಿಸಿಕೊಳ್ಳುವುದಕ್ಕಾಗಿ ಈ ರೀತಿ ಹೆಣಗಾಡ್ತಾ ಇದೆಯಲ್ಲ, ಇದರ ಬದಲು ಹೆಂಡತಿಯ ಆಶೆ ಬಿಟ್ಟು ನಿನ್ನ ಕೈಯಗಲಸು ಘಮ್ಮನೆ, ಅಲಸಬೇಡ ನಿನ್ನ ಕೈಯಗಲಸು ಘಮ್ಮನೆ. ನನ್ನ ಕಣ್ಣ ಮುಂದೆ ಪ್ರತ್ಯಕ್ಷನಾದವ ನೀನೇ ಕುಂಭಶ್ರವಣನಲ್ವೇ? ನಿನಗೆ ವಿಭೀಷಣ ಮೊದಲೇ ಹೇಳಿರ್ತಾನ. ಕಪಿಗಡನವನ್ನು ನೀನು ಅಥವಾ ಚಾನಾಹಾನಿ ಬಡಿಸುತ್ತಾ ಮುಂದುವರಿದವ, ಯಾರನ್ನು ಅರಸುತ್ತಾ ಬಂದವನೆಂಬ ಹಾಗೆ ಅರ್ಥ ಮಾಡಿಕೊಂಡೆ. ನಿನ್ನ ಮುಂಭಾಗದಲ್ಲಿದ್ದವ ರಾಮ. ಇದು ಕಪಿಗಡನವನ್ನು ಕೆಳಕುವುದರಲ್ಲಿ ಅರ್ಥ ಇಲ್ಲ. ಸಾಮರ್ಥ್ಯ ಇದ್ರೆ ಹೋರಾಡಿ ಓಡಿಸಬೇಕೆಂಬ ಹಾಗೆ ನಿರ್ಣಯ.
ಏನೆಲ್ಲ ಆಗಿ ಹೋಯಿತು. ಎಲ್ಲ ಸೇನೆಯನ್ನು ಕಳೆದುಕೊಂಡೆ, ನನ್ನ ಸಹೋದರರನ್ನು ಕಳೆದುಕೊಂಡೆ. ಈಗ ಮಂಡೋದರಿಗೆ ನನ್ನ ಜೀವನದ ವೃತ್ತಾಂತವನ್ನು ಅರಿವೆ ಆ ರಾಮನಲ್ಲಿ ಯುದ್ಧಕ್ಕಾಗಿ ಹೊರಟು ನಿಂತಿದ್ದೇನೆ. ತಡ ಮಾಡುವುದು ಬೇಡ, ನಡೆಯುತ್ತೇನೆ. ಅದು ಆಕಾಶದಿಂದ ಕೆಳಗಿಳಿದು ಬಂದವರು, ಜೊತೆಯಲ್ಲೇ ದಿವ್ಯವಾಗಿರುವಂತಹ ರಥವನ್ನು ಯಾರೇ ಕೆಳಗಿಳಿದು ಬಂದ ಕ್ಷಣವೇ ಆಶ್ಚರ್ಯವಾಗುತ್ತಾ ಇದೆ. ತಾವು ಯಾರೋ ಮಹಾನ್ವಿತರಾಗಿರ್ಬೇಕು. ಯಾಕೆ ಬಂದ್ರಿ? ತಾವು ಯಾರು? ಪ್ರಭು, ದೇವನೀಲಾಲಿಸಿ ಕೇಳು ಬಿನ್ನಪ ಸ್ವಾಮಿ. ದೇವನೀಲಾಲಿಸಿ ಕೇಳು ಬಿನ್ನಪ ಆಗಲಿ ಸ್ವಾಮಿ. ನಾವಿವಾರಿದ್ದೇನೆ ಗಪತಿಯ ಸಮ್ಮತವ ದುರುಳನಾಥನು ರಥದಲ್ಲಿ ಬರುವ ಪರಮಾತ್ಮನಿ ಪಾದಚಾರಿಯಾಗಿರುವ ಪರಿಗಳ ಯೋಚಿಸುವುದೀಗವರೆಲ್ಲ ಹರುಷಾದಿ ರಥವನ್ನು ಕಳುಹಿರನಲ್ಲ. ದೇವನೀಲಾಲಿಸಿ ಕೇಳು ಬಿನ್ನಪ ಓ ಶ್ರೀರಾಮಚಂದ್ರಮ, ಮಹಾನುಭಾವನೇ, ದಿವ್ಯ ಚರಣಗಳಿಗೆ ನಮೋ ನಮಃ. ದೇವೇಂದ್ರನ ಸಾರಥಿ ನಾನು, ಮಾತಲಿ ಎಂಬ ಹಾಗೆ ನನ್ನ ಹೆಸರು. ಸುರಸೂತನಾಗಿರುವ ಮಾತಲಿಯೇ ಹೌದು ಜೀಯ. ಇಲ್ಲಿಗೆ ಬರುವುದಕ್ಕೆ ಕಾರಣ ಬಲವಾದಂತ ಕಾರಣವಿದೆ. ಏನು ಸ್ವಾಮಿ? ಲೋಕ ಕಂಟಕನಾಗಿ ಮೆರೆತಿರುವಂತಹ ರಾವಣನ ಹೆಸರಿನಲ್ಲಿ ಯುದ್ಧ ಮಾಡುತ್ತಿರುವಂತಹ ವೇಳೆಯಲ್ಲಿ ತಾವು ನೆಲದಲ್ಲೇ ನಿಂತು ಯುದ್ಧವನ್ನು ಮಾಡುತ್ತಾ ಇದ್ದೀರಿ. ಆದ್ರೆ ಆತ ರಥವನ್ನು ಏರಿ ಯುದ್ಧವನ್ನು ಮಾಡುತ್ತಾ ಇದ್ದಾನೆ. ಇದನ್ನು ತಿಳಿದಂತಹ ದೇವೇಂದ್ರನೇ ಅದೋ ದಿವ್ಯವಾದಂತಹ ರಥ ಮತ್ತು ಯೋಗ್ಯವಾದಂತ ಆಯುಧವನ್ನು ಕೊಟ್ಟು ಕಳಿಸಿದ್ದಾನೆ. ಆದ ಕಾರಣ ಆ ರಥವನ್ನು ಏರಿ ಈ ಆಯುಧದಿಂದಲೇ ಯುದ್ಧವನ್ನು ಮಾಡಬೇಕು ಅಂತ ದೇವೇಂದ್ರ ಕಳಿಸಿಕೊಟ್ಟದ್ದು. ಸುರಸೂತ ದೇವಾ, ಮಾತಲಿಯನಲ್ಲೇ ನಾನು ಮಾತಲಿಯನಲ್ಲೇ ಕೇಳು ಪುರುಹೂತ ಕಳುಹಿದ ಧನುಷರಗಳ ವರೂಥ ಸಹವರ ಹಂಗಿಗೊಳಗಾಗುವನು ನಾನಲ್ಲ. ಖಂಡಿತ ಇಲ್ಲ. ನೀ ತೆರಳು ನಭ ಕಲ್ಲದೊಡೆ ಸ್ವಲ್ಪ ಬದಿಗೆ ನಿಲ್ಲು. ನಮ್ಮೀ ತೆರನ ಸಮರಾಂಗಣದ ನೋಡುವುದಕ್ಕೆ ನಿನಗೆ ತವಕವಿದೆಯೇ? ಸತ್ವಾತಿಶಯ ಪಲಿಕಿಸುವ ಮನವಿರೆ ಬಿತ್ತೆ ಸಾರೆನು ಮಾತಲಿಯೇ ಭಗವಂತ. ಅದು ಸುರ ಆ ದೇವೇಂದ್ರ ಹೌದು. ನಮ್ಮ ಮೇಲೆ ಕೃಪಾದೃಷ್ಟಿಯನ್ನು ನಿಲ್ಲಿಸಿ ದೇವೇಂದ್ರ ಅಮೂಲ್ಯವಾಗಿರುವಂತಹ ರಥ ಹಾಗೂ ಈ ಆಯುಧಗಳನ್ನು ಕೊಟ್ಟು ಕಳುಹಿಸಿದ್ದಾನೆ. ಹೌದು ಪ್ರಭು. ಮಾತಲಿ ಸ್ವೀಕರಿಸಿ. ಸೂರ್ಯ ವಂಶದಲ್ಲಿ ಹುಟ್ಟಿರುವಂತಹ ಯಾವನೇ ಒಬ್ಬ ವ್ಯಕ್ತಿ ಮತ್ತೊಬ್ಬರ ಹಂಗಿಗೊಳಗಾದ ಕಥೆಯೇ ಇಲ್ಲ. ತಮ್ಮಿಂದಾದಂತಹ ಸಹಾಯವನ್ನು ಮಾಡುವುದೇ ವಿನಃ ಮತ್ತೊಬ್ಬರ ಸಹಾಯವನ್ನು ಯಾಚಿಸುವ ಆ ಮನೋಧರ್ಮ ಸೂರ್ಯವಂಶದವರಿಗಿಲ್ಲ. ಇಂದಿನ ದಿನದಲ್ಲಿ ದೇವೇಂದ್ರ ಕೊಟ್ಟು ಕಳುಹಿದಂತಹ ರಥವನ್ನು ಈ ಆಯುಧವನ್ನು ಸ್ವೀಕರಿಸಿದೆ ಅಂತ ಆದ್ರೆ ನಾನವರ ಹಂಗಿಗೊಳಗಾಗುವುದಕ್ಕೆ ಸಾಧ್ಯ ಇಲ್ವೇ ಹೇಳು? ಆದ್ದರಿಂದ ಅದನ್ನು ನಾನು ಒಪ್ಪಿಕೊಳ್ಳುವುದಕ್ಕೆ ಸ್ವೀಕರಿಸುವುದಕ್ಕೆ ಸಿದ್ಧನಿಲ್ಲ. ನೀನು ನಭವನ್ನು ಸೇರು. ಹಾಗೊಂದು ವೇಳೆ ನನಗೆ ಹೋಗುವುದಕ್ಕೆ ಇಚ್ಛೆ ಇಲ್ಲದೇ ಇದ್ರೆ ರಾಮರಾವಣರ ಕದನ ಕೌತುಕವನ್ನು ಕಾಣುವ
ನಿನಗಿದ್ದುದೇ ಆದರೆ ಸ್ವಲ್ಪ ಹಿಂದೆ ಸರಿದು ನಿಲ್ಲುವ. ದೇವಾ, ತಾವು ಈ ಮಾತನ್ನು ಹೇಳುದು ಸರಿಯಲ್ಲ. ಇದು ನನ್ನ ಒಬ್ಬನ ಮಾತಲ್ಲ, ಅದು ತಮ್ಮ ಜೊತೆಯಲ್ಲಿದ್ದಂತ ಎಲ್ಲಾ ಕಪಿವೀರರು ಕೂಡ ಹೇಳುತ್ತಾ ಇದ್ದಾರೆ. ತಾವು ರಥವನ್ನು ಹೇರಿ ಯುದ್ಧವನ್ನು ಮಾಡ್ತಿರೋ ಚಂದವನ್ನು ಕಣ್ತುಂಬ ಕಾಣಬೇಕು, ಸಂತೋಷ ಪಡಬೇಕು ಎಂಬಾಗಿ ನಾವು ಎಲ್ಲರೂ ಕೂಡ ಅದೇ ನಿರೀಕ್ಷೆಯಲ್ಲಿದ್ದೇವೆ ಎಂದಾದಾಗ ಆ ನಿರೀಕ್ಷೆ ಭಂಗವಾಗಬಾರದು, ಸಂತೋಷ ಸ್ವೀಕರಿಸಬೇಕೆಂದು ಭಿನ್ನವಿಸಿಕೊಳ್ಳುತ್ತಾ ದೇವೇಂದ್ರನ ಮಾತಿಗೆ ಮನ್ನಣೆ ಇತ್ತು. ಹಿಡಿದು ಈ ಕ್ಷಣವೇ ನಾಗಿರುವಣಪತಿ ಹಂಗಿನಲಿ ಗೆಲುವ ವಿಧಾನ ತಪ್ಪದು ಎನ್ನುತ್ತ ರಥವೇರಿದನು ಖರವೈರಿ. ಶ್ರೀರಾಮಚಂದ್ರಮ, ಅದು ದೇವೇಂದ್ರನ ಮಾತಿಗೆ ಗಟ್ಟು ಬಿದ್ದಲ್ಲ. ನಿನ್ನ ಮಾತನ್ನು ಸ್ವೀಕರಿಸುವುದಕ್ಕೆ ಸಿದ್ಧನಾಗಿ ಅಲ್ಲ. ನಮ್ಮ ಒಡನಾಡಿಗಳಾಗಿದ್ದಂತಹ ವಾನರರು ಅದು ಅವರೆಲ್ಲರೂ ಕೂಡ ಈ ಹೊತ್ತು ರಥವೇರಿ ನೀನು ಯುದ್ಧ ಮಾಡುವ ಚಂದವನ್ನು ಕಾಣಬೇಕೆಂಬ ಹಾಗೆ ಹಂಬಲಿಸ್ತಾ ಇದ್ದಾರೆ. ಅವರಿಗೂ ಒಂದು ಆಸೆಯಲ್ಲೇ ಅವರಿಗೆ ಬೇಕಾಗಿ ನಾನು ರಥವನ್ನು ಏರ್ತೇನೆ, ಮತ್ತೊಬ್ಬರ ಹಂಗಿಗೆ ನಾನು ಒಳಗಾಗಬೇಕೆಂಬ ಹಾಗೆ ದೈವ ಇಚ್ಛೆಂದ್ರೆ ಮೀರುವುದಕ್ಕೆ ಸಾಧ್ಯವೇ ಹೇಳು? ಖಂಡಿತ ಇಲ್ಲ. ಅವರ ಮಾತಿಗೋಸ್ಕರವಾಗಿ ರಥವನ್ನು ಏರಿ ಯುದ್ಧಕ್ಕೆ ಸಿದ್ಧನಾಗ್ತೇನೆ. ಆಗದಿಂದ ನೋಡ್ತಾ ಇದ್ದೇನೆ, ನೆಲದ ಮೇಲೆ ನಿಂತು ಯುದ್ಧವನ್ನು ಮಾಡುತ್ತಿದ್ದಂತಹ ನೀನು ಒಮ್ಮಿಂದ ಒಮ್ಮೆಗೆ ರಥವನ್ನು ಏರಿದೆ. ಓಹೋ, ಈ ರಥ ನಿನಗೆ ಕಳುಹಿಸಿದ್ಯಾರು, ಕೊಟ್ಟದ್ದು ಯಾರು ಎನ್ನುವುದು ಅರ್ಥ ಮಾಡಿಕೊಂಡಿದ್ದೇನೆ. ಸ್ವರ್ಗಲೋಕದ ದೇವೇಂದ್ರ ಸುಮಣಸರಲ್ವೇ? ಮೊದಲು ನಿನ್ನ ಶಿರವನ್ನು ತರಿದು ಆಮೇಲೆ ಅವರನ್ನು ವಿಚಾರಿಸಿಕೊಳ್ಳುತ್ತೇನೆ. ಸಮ್ಮತವಾಗಿ ಹರಣವೋ ಕಡು ಹಮ್ಮಿನ ಮಾರಣವಿರವೋ. ಮಾತುಗಳಿಗೆ ಮೆಚ್ಚಬೇಕಾಗಿದೆ. ಯಾಕೆ? ಎಲ್ಲವರನ್ನೂ ಕಳಕೊಂಡ ನೀನು ಹತಾಶನಾಗಿರುವಂತಹ ನೀನು ರಣಕ್ಷೇತ್ರವನ್ನು ಪ್ರವೇಶ ಮಾಡಿದೆ. ನಮ್ಮೇಲವರನ್ನು ಗೆಲ್ಲುತ್ತೇನೆ ಎಂಬ ಹಾಗೆ ಬಿಂಕದ ಮಾತನ್ನಾಡ್ತಾ ಇರುವೆ. ಯಾಕೆ? ನಮ್ಮೀರವರನ್ನು ಗೆಲ್ಲಬೇಕೆಂದಾಗಿದ್ರೆ ಏನು ಮಾಟ ಮಾಡ್ತೀಯಾ? ಅಲ್ಲ, ಮಾರಣ ಮಾಡ್ತೀಯ.
ಇದು ರಾಕ್ಷಸ ಧರ್ಮ. ಈ ವಿದ್ಯೆಯಲ್ಲಿ ಯಾವುದನ್ನು ಮಾಡಿದ್ರು ಅಧರ್ಮ ರೂಪ ಆಗುವುದಿಲ್ಲ. ಏನೇ ಮಾಡ್ತೇನೆ, ಹೇಗಾದ್ರೂ ನಿಮ್ಮನ್ನು ಹೇಳು ಗೆಲ್ಲುತ್ತೇನೆ ಅಂತ ಹೇಳ್ತಾ ಇದೆಯಲ್ಲ. ರಾಮನ ಶರಾವಳಿಯ ರುಚಿಯನ್ನು ಮೊದಲೇ ನೀನು ಕಂಡವ. ಈ ರಾಮನಿಂದ 3 ಬಾರಿ ನೀನು ಸೋಲನ್ನಪ್ಪಿ ಸುವರ್ಣ ಲಂಕೆಯನ್ನು ಸೇರಿಕೊಂಡವ. ಇಂದು ನಿನಗೆ ಬದುಕುವುದಕ್ಕೆ ಅವಕಾಶ ಕೊಡ್ತಾ ಇದ್ದೇನೆ. ಸರಿಲಿಲ್ಲ ನಿಮ್ಮಿಶ್ವರಕ್ಕೂ ಕುಲದವನೇ ಪದ ನೂತನ ಕೆವಾಳ ತನಗಳನ್ನು ಸತ್ವಾತಿಶಯದಿಂದ ನೀವು ಹಂಗವಿದ್ದೆ ಎಂದಳು ನೀ ಕಳೆದ ಅದಾದರೂ ಸುಮ್ಮನೆ ಯೋಗ ನೋಡೆಂದು ಮೀಸೆಯದರು ಹಲವನೆಂದ ಏನೇ ನೀನು ಮಾತನಾಡು. ನನ್ನ ದಿಗ್ವಿಜಯ ಕಾಲದಿಂದ ಇಲ್ಲಿಯವರೆಗೆ ನಿಮ್ಮ ಪರಮಶ್ರೇಷ್ಠರನ್ನು ಅದೆಷ್ಟೋ ಮಂದಿಯನ್ನು ಕೊಂದಿದ್ದೇನೆ. ಒಂದು ವೇಳೆ ನಿನ್ನನ್ನು ಕೊಲ್ಲದೆ ಹೋದ್ರೆ ಇದು ರಾವಣ. ಹಿಂದೊಂದು ಕಾಲಕ್ಕೆ ಸುವರ್ಣ ಸಂಖ್ಯೆ ಸುಟ್ಟು ಸುಡುಕರಿಯಾಗಿತ್ತು. ಆ ಕಾಲಕ್ಕೆ ನಿನ್ನ ಹುರಿ ಮೀಸೆ ಆ ಬೆಂಕಿಯ ಕೆನ್ನಾದಿಗೆಗೆ ಸಿಲುಕಿ ಸುಟ್ಟು ಹೋಗಿದೆ. ಹಾಗೋ ಚಿಗುರುಳೆಯಿತದು ಹಾಗೆ ಬಂತು. ಅತಿ ವೀರನಾದಂತಹ ಓರ್ವ ವ್ಯಕ್ತಿಯನ್ನು ಕೊಂದಿದ್ದೇನೆ. ನಿಮ್ಮವರೆಲ್ಲ ತಿಳಿದಿರಬೇಕು. ಈಗ ನಿನ್ನ ಸಾಮರ್ಥ್ಯ ನನ್ನಲ್ಲಿ ತೋರಿಸಬೇಕಾದ್ರೆ ತೋರಿಸು.
ಅವಳನ್ನು ಸಾರಿದೆನೆಲ್ಲ. ದಶಕಟ್ಟಲೆ ನಿನ್ನ ಆ ಬಿರುದಾವಳಿಗಳನ್ನು ಹೇಳಿಕೊಳ್ಳುವಂತ ಅಗತ್ಯ ಇಲ್ಲ. ಹಿಂದೊಂದು ಕಾಲಕ್ಕೆ ಅನರಣ್ಯಕರನ್ನು ನೀನು ವಧಿಸಿದೆ. ಹೇಗೆ ವಧಿಸಿದೆ? ಸಮಾಧಿ ಸ್ಥಿತಿಯಲ್ಲಿದ್ದವ ಹಿಂದಿಂದ ಹೋಗಿವನನ್ನು ಚಿತ್ರಹಿಂಸೆಗೊಳಪಡಿಸಿಕೊಂಡ್ರೆ ಸಾಯುವ ಕಾಲಕ್ಕವನಾಡಿದಂತಹ ಮಾತು ತನ್ನ ವಂಶಸ್ಥರಿಂದಲೇ ನಿನಗೆ ಮರಣ ಬರಲಿ ಎಂಬ ಹಾಗೆ. ಆಮೇಲೆ ವೇದಾವತಿಯ ಶಾಪ, ಅದು ಮತ್ತೊಬ್ಬ ಹೆಣ್ಣನ್ನು ಕೆಣಕಿದ ಕ್ಷಣವೇ ನಿನಗೆ ಮರಣ ಎಂಬ ಹಾಗೆ. ಸೀತೆಯನ್ನು ನೀನು ಕೆಣಕಿದ್ದರಿಂದಲಾಗಿ ನಿನ್ನ ಮರಣದ ಹಾಗೆ ಸುಲಭವಾಗುತ್ತಾ ಇದೆ. ಬಾಹುಗಳನ್ನು ಕಡಿದಷ್ಟು ಮತ್ತೆ ಮತ್ತೆ ಚದುರೊಡೆಯುತ್ತಾ ಇವೆ. ಹಾಗಿದ್ರೆ ಇವನನ್ನು ಕೊಲ್ಲುವುದಕ್ಕೆ ನನಗೆ ಸಾಧ್ಯ ಇಲ್ಲವೇ? ಅಯ್ಯೋ, ಅದು ಇನ್ನು ನಾನು ಯಾಜವನ ಕೈಯಲ್ಲಿ ಸೋತು ಸುಮ್ಮನೆ ಉಳಿಬೇಕು. ಲಕ್ಷ್ಮಣ, ನನ್ನನ್ನು ಕಾಯುವಂತ ಅಗತ್ಯ ಇಲ್ಲ. ಅಯೋಧ್ಯೆಯಲ್ಲಿ ನಿನಗೆ ಬೇಕಾಗಿ ಕಾಯ್ತಾ ಇರಬಹುದು. ಅಯೋಧ್ಯೆಯನ್ನು ಸೇರಿಕೋಪ ಶರಣ ವಿಭೀಷಣ. ಅದು ನಿನಗೆ ಸುವರ್ಣ ಲಂಕೆಯ ಪಟ್ಟಾಭಿಷೇಕವನ್ನು ಮಾಡಿಸ್ತೇನೆ ಅಂತ ಹೇಳಿದವ. ನನ್ನ ಕೈಯಲ್ಲ ಆಗುವುದಿಲ್ಲ. ನೀನು ಅದು ರಾಮನನ್ನು ನೆನೆಯುವುದನ್ನು ಬಿಟ್ಟು ಮತ್ತೆ ನಿನ್ನ ಅಣ್ಣನ ಒಂದಾಗುವುದಕ್ಕೆ ಮುಂದಾಗಯ್ಯ. ಕಪಿವೀರರೇ, ನನಗಾಗಿ ನೀವು ಬಹಳಷ್ಟು ದಣಿದವರು. ಮತ್ತೆ ನಿಮ್ಮ ಪುರವನ್ನು ಸೇರಿಕೊಳ್ಳಿ. ಸುಗ್ರೀವನ ಆ ತೀರದಲ್ಲಿಟ್ಟುಕೊಂಡು ನಿಮ್ಮ ಕಾಲವನ್ನು ನೀವು ಕಳೆಯಿರಪ್ಪ. ಹೋಗಿ ಹೋಗಿ ಮಾತಲಿ ನನ್ನ ಕೈಯಲ್ಲಾಗುವುದಿಲ್ಲ ಎಂದು ಹೇಳಿದ ಕ್ಷಣವೇ ಅದು ಅಗಸ್ತ್ಯ ಮಹರ್ಷಿಗಳು ಕೆಳಗಿಳಿದು ಬಂದಿದ್ದಾರೆ. ದಿವ್ಯವಾಗಿರುವಂತಹ ಸೂರ್ಯ ಕವಚವನ್ನು ನನಗಿತ್ತವರಿದ್ದಾರೆ. ಮಾತ್ರವೇ ಅಲ್ಲ, ವಿಶೇಷವಾಗಿರುವ ಧನಸ್ಸನ್ನು ನನ್ನ ಕರಕ್ಕಿತ್ತವರಿದ್ದಾರೆ. ಅದು ಶರೀರದಲ್ಲಿ ವಿಶೇಷವಾಗಿರುವಂತಹ ಲವಲವಿಕೆ ಕಾಣಿಸ್ತಾ ಇದೆ. ರಥವನ್ನು ಏರ್ತೇನಂತೆ, ನೋಡೋಣ.
ಇಂಥ ರೂಪವನ್ನು ನಾನು ನೋಡದೆ ಹೋದೆ. ಈಗ 10 ತಲೆಗಳಿಂದ 20 ಕಣ್ಣುಗಳಿಂದ ನಾನು ಈ ರೂಪವನ್ನು ನೋಡಲಾರದೆ ಹೋದೆ. ಆದುದರಿಂದ ಅಂತರಂಗದ ಕಣ್ಣನ್ನು ತೆರೆದು ನೋಡಿದೆನು ಅಂತಾದ್ರೆ, ಆಹಾ, ಮೇಲೆ ನೋಡಿದೆ ಅಂತಾದ್ರೆ ಆಕಾಶಕ್ಕಿಂತಲೂ 6 ಅಂಗುಳ ಮೇಲೆ, ಕೆಳಗೆ ನೋಡಿದೆನೆಂದಾದ್ರೆ ಪಾತಾಳಕ್ಕಿಂತಲೂ ಮೀರಿ ನಿಂತಿದೆ ಈತನ ವಿರಾಟ ಸ್ವರೂಪ. ಸಾಮಾನ್ಯ ರಾಮನೆಂದು ನಾನು ಹೋರಾಡಿದೆ, ಸಾಮಾನ್ಯ ರಾಮನಲ್ಲ ಈತ, ಸತ್ಯದರ್ಶಕ. ಹೌದು, ಈತನ ದೇಹದಲ್ಲಿ ಓಹೋ ನವಬ್ರಹ್ಮರು, ಏಕಾದಶ ರುದ್ರರು, 12 ಆದಿತ್ಯರು ಎಲ್ಲವೂ ಇವನ ದೇಹದಲ್ಲಿ ಅಡಕವಾಗಿ ಹೋಗಿದೆ. ಈತನನ್ನು ನೋಡಿದೆನೆಂದಾದ್ರೆ ನಾನು ಯಾವುದನ್ನು ನೋಡಬೇಕು ಎಂದು ಹಂಬಲಿಸ್ತಾ ಇದ್ದೆನು, ಅದನ್ನು ಈಗ ನೋಡಿದೆನಲ್ಲ. ಇನ್ನು ಯಾಕೆ, ಬೇರೆ ಯಾರೂ ಅಲ್ಲ ಈತ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ ಈತನೇ. ಹೌದು, ಈತನನ್ನು ನೋಡಿದ ಮೇಲೆ ರಾಮನ ಜೀವನವು ಪಾವನವಾಗಿ ಹೋಯಿತು. ಒಂದೊಮ್ಮೆಗೆ ಈ ಕಣ್ಣುಗಳಿಂದ ನೋಡುತ್ತಾ ಅಲ್ಲಿ ಮೈ ಮರೆಯುತ್ತೇನೆ. ನೋಡೋಣ, ಮೈ ಮರೆಯುತ್ತೇನೆ. ಕಾಣುತ್ತಲಿ ಪೂರ್ಣೇಂದು ಸಂತಸದಿಂದ ದಶಕಂಧರನ ನಯ ನುಡಿಯಳು ಮಾತಾಡಿಸಲು ಉಪಕ್ರಮಗೈದ ಕ್ಷಣಕ್ಕೆ ವಿಶ್ವಾಕೃತಿಯನ್ನು ಕಂಡ ತಕ್ಷಣವೇ ರಾವಣ ಮೈಮರೆತು ನನ್ನನ್ನು ಹಾಡಿ ಸ್ಥಿತಿಗೈಯುತ್ತಾ ಇದ್ದಾನೆ. ತಪ್ಪನ್ನು ಒಪ್ಪಿಕೊಳ್ಳುವುದರ ಜೊತೆಯಲ್ಲಿ ಕ್ಷಮೆಯನ್ನು ಯಾಚಿಸುವುದಕ್ಕೆ ಮುಂದಾಗಿದ್ದಾನೆ. ಹಾಗಿದ್ರೆ ಮೊದಲಿನ ಮಾನವಾಕೃತಿಯಿಂದ ಇವನ ಮುಂದೆ ಕಾಣಿಸಿಕೊಡ್ತೇನೆ, ಹಿತ ವಚನವನ್ನು ನೋಡಿಸ್ತೇನೆ. ಬೇಡ ಕ್ಷಮಭಣ ಎಂದು ಬೇಡ ಸಾಕು ಬೇಡ ಕ್ಷಮಪಡ ಸಾಕು. ಇನ್ನು ನೀನು ಛಲವನ್ನು ಮುಂದುವರಿಸಬೇಕಾಗಿಲ್ಲ. ಈ ಛಲಕ್ಕೆ ಬೇಕಾಗಿಲ್ಲವೇ ನಿನ್ನವರೆಲ್ಲವರನ್ನೂ ನೀನು ಕಳಕೊಂಡು ಏಕಾಂಗಿಯಾಗಿ ಸಮರ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ದು. ಇನ್ನು ಛಲದಿಂದ ಮುಂದುವರಿದರೆ ಏನೂ ಪ್ರಯೋಜನ ಇಲ್ಲ. ಮಾಡಿದಂತಹ ತಪ್ಪನ್ನು ಒಪ್ಪಿಕೊ. ಅದು ಮಡದಿ ಜಾನಕಿಯನ್ನು ನನ್ನ ಬಳಿಗೆ ಒಪ್ಪಿಸು. ವಿಭೀಷಣನ್ನು ಬರಮಾಡಿಕೊ. ಅನ್ಯೋನ್ಯವಾಗಿ ಜೊತೆಯಲ್ಲೇ ಇರುವುದಿದ್ರೆ ಆಕ್ಷೇಪವಿಲ್ಲ. ನಿನ್ನನ್ನು ಕರುಣಾ ರಸವನ್ನು ಸುರಿಸುವುದರ ಮೂಲಕ ನಿನ್ನನ್ನು ಉತ್ತರಿಸ್ತೇನೆ, ಕಾಪಾಡ್ತೇನೆ. ಶರಣು ಬರುವವರಲ್ಲ, ಮಿಕ್ಕಿನ ಸಿರಿಯು ತನಗಿದ್ದುಂಟು. ಕೇಳಿದ್ನಿಳೆಯ ನಂದನೆಯ ಸರ್ವಧಾ ನಿನ್ನೋಳ ಹಲವಿರಗಿ ಸಲಿ ಕಟ್ಟಿದರೆ ಗಿರಿಜಾಲನ ಬಂಧನೆ ತಾಳೆನುದ ಒಪ್ಪಿನಿಂದ ದಶಗಂಟ ಜಾನಕಿಯನ್ನು ಮರಳಿ ಬಿಟ್ಟು ಕೊಡಬೇಕೆ? ಅಂಬರವೇ ಕುಸಿಯಲಿ, ಭೂಮಿಯೇ ಬಾಯ್ದೆರೆದು ಬರಲಿ, ಸರದಿಯೇ ಬತ್ತಿ ಹೋಗಲಿ, ಅಥವಾ ನಮ್ಮ ದೇವರಾದಂತಹ ಮುಕ್ಕಣ್ಣಿನೇ ಮುಡಿದು ನಿಲ್ಲಲಿ, ನಿನ್ನ ಜಾನಕಿಯನ್ನು ಬಿಟ್ಟು ಕೊಡುವ ಮಾತು ಇಲ್ಲ ಇಲ್ಲ ಇಲ್ಲ. ಶರೀರ ವಿಭೀಷಣ ಹೇಳ್ತಾ ಇದ್ದಾನೆ, ಅಣ್ಣನನ್ನು ಕೊಲ್ಲುವುದರಲ್ಲಿ ಯಾವುದೇ ಧರ್ಮವಿಲ್ಲ, ಅವನನ್ನು ಕೊಂದು ಕಳೆ ಎಂಬ ಹಾಗೆ
ಯಾವುದೇ ಸ್ಥಳಕ್ಕೆ ಪ್ರಯೋಗಿಸಿದರೂ ಶರಾವಳಿಗಳಿಂದ ಅವನಿಗೆ ಮರಣವಿಲ್ಲವಂತೆ. ಹಿಂದೊಂದು ಕಾಲಕ್ಕೆ ಕೈಲಾಸ ಶಿಖರವನ್ನು ಏರುವುದಕ್ಕೆ ಮುಂದಾಗಿದ್ದ ಕಾಲಕ್ಕೆ ನಂದಿಯನ್ನು ಕಂಡಿವ ಅಣಕಿಸಿದನಂತೆ. ಅದೋ ಜಂಬೀರ ಪರವನ್ನವರ ಎದೆಗೆಸಿದನಂತೆ. ಮುಂದೊಬ್ಬ ಮಾನವನಿಂದ ನಿನ್ನ ಹೃದಯ ಘಾತಿಸಲ್ಪಟ್ಟಾಗ ನಿನಗೆ ಮರಣ ಬರಲಿ ಎಂಬ ಹಾಗೆ ನಂದಿಕೇಶನ ಶಾಪವಿದೆ ಅಂತೆ. ಅದೋ ಬ್ರಹ್ಮಾಸ್ತ್ರವನ್ನು ಇವನ ಜೊತೆಗೆ ಗುರಿ ಹಿಡಿದು ಪ್ರಯೋಗಿಸ್ತೇನೆ. ಹಾಗೆಂದು ಕೌರವ ಕಣ್ಣಿಗೆ ಕಾಣದೇ ಇದ್ದಾಗ ಭಾರಿ ಮಧ್ಯದಲ್ಲಿ ಸಂಜೆಯ ಕಾಲ ಸಿಕ್ಕಿದ. ಕೇಳದೆ ಎಲ್ಲಿದ್ದಾನೆ ಕೌರವ ಎಂಬ ಹಾಗೆ ದ್ವೈಪಾಯನ ತಳವಾರವನ್ನು ಸೇರಿದ್ದಾನೆ ಎಂದ ಹೋಗಿ ಎಬ್ಬಿಸುವುದಕ್ಕೆ ಪ್ರಯತ್ನ ಮಾಡಿದೆ. ನನ್ನ ಪ್ರಯತ್ನ ನಿಷ್ಫಲವಾಗಿ ಹೋಯಿತು. ಅದಕ್ಕೆ ಬೇಕಾಗಿ ಕೌರವನಿಗೆ ಬೇಕಾಗಿ ಏನಾದರೂ ಮಾಡಿಯೇ ಮಾಡಬೇಕೆಂಬ ತೀರ್ಮಾನಕ್ಕೆ ಬಂದವ ನಾನು. ರಾತ್ರಿ ಕಾಲವಿದು ಈ ಕುರುಕ್ಷೇತ್ರದ ಕುರುದಾವಣಿಯಲ್ಲಿ ಹೊಂದಿಕೆಯ ಭಾಗ್ಯಲಕ್ಷ್ಮಿ ವಿಜಯಲಕ್ಷ್ಮಿ ಅಷ್ಟಲಕ್ಷ್ಮಿಯರು ಬಂದರು. ಸ್ವರ್ಣಗೈಯೊಳು ಧವಳದ ಮರದಿಂದಿರೆ ಗುರುಜ ಹೊಂದಿದ ನನದಿ ಮಾಸಿದ ಕರುಳು ಗಂಬದ ಹೊಂದಿಗೆಯ ಭಾಗ್ಯಲಕ್ಷ್ಮಿ ಸಮ್ರಾಟನೆನಿಸಿಕೊಂಡಂತ ಸುಯೋಧನ ಜೊತೆಯಲ್ಲಿದ್ದಂತ ಅಷ್ಟಲಕ್ಷ್ಮಿಯರು ನಾವು. ಮಧ್ಯರಾತ್ರಿಯ ಸಮಯ ಎಲ್ಲರೂ ಒಂದಾಗಿ ಹೊರಟಿದ್ದೇವೆ. ಇದಕ್ಕೆ ಕಾರಣ ಏನು? ಅದಕ್ಕಾಗಿ ಇದುವರೆಗೆ ಹೋರಾಟವನ್ನು ಮಾಡಿದಂತ ಸುಯೋಧನ ಸರ್ವಸ್ವವನ್ನು ಕಳೆದುಕೊಂಡ, ಧರ್ಮವನ್ನು ಕಳೆದುಕೊಂಡು ಈ ಸ್ಥಿತಿಯಲ್ಲಿ ಬಿಟ್ಟಿದ್ದಾನೆ. ಇನ್ನು ಇವನ ಜೊತೆಯಲ್ಲಿ ನಾವಿರುವುದು ಸರಿಯಲ್ಲ. ಹಾಗಾದ್ರೆ ನಾವಿರಬೇಕಾದಂತ ಸ್ಥಳ ಯಾವುದದು? ಧರ್ಮವಿಲ್ಲದಂತ ನೆಲೆಯಲ್ಲಿ ನಿಲ್ಲುವುದು ಖಂಡಿತವಾಗಿ ಸರಿಯಲ್ಲ. ಧರ್ಮವನ್ನು ಉಳಿಸಬೇಕು. ಧರ್ಮ ಎಲ್ಲಿದೆ? ಆ ಧರ್ಮ ಯಾರಲ್ಲಿ ಇದೆ? ಪಂಚ ಪಾಂಡವರಲ್ಲಿ ಇದೆ. ಹಾಗಾಗಿ ಪತಿಯಾಜ್ಞೆಯನ್ನು ಹೊತ್ತವರು ನಾವು 8 ಮಂದಿ ಒಂದಾಗಿ ಪಾಂಡವರನ್ನು ಸೇರೋಣ ಬನ್ನಿ.
ಯಾರು ನೀವು? ಇವನಿಗೆ ಏನಾಯ್ತು? ನೋಡುವುದಕ್ಕೆ ಸುಂದರಿಯರಾಗಿದ್ದೀರ. ಸುಂದರಿಯರಾಗಿರುವ ಭಯವೇನಾಗಿತ್ತು? ಯಾವುದೇ ಭಯವಿಲ್ಲ. ಖಂಡಿತ ಇಲ್ಲ. ರಾತ್ರಿ ಕಾಲ, ಈ ರಾತ್ರಿ ಕಾಲದಲ್ಲಿ ಹೆಣ್ಮಕ್ಕಳು ಸಂಚಾರ ಮಾಡುವ ಹಾಗಿಲ್ಲ. ನೀವು ಹೆಣ್ಮಕ್ಕಳಾಗಿದ್ರು ಕೂಡ ಧೈರ್ಯದಿಂದ ಮುಂದೆ ಸಾಗುತ್ತಾ ಇದ್ದೀರಿ. ಯಾರು ನೀವು? ಎಲ್ಲಿಂದ ಬಂದಿ? ಮಥಮವಿ ಪುಟ್ಟಿ ಹರಿಯೇರಿ ವಕ್ಷದಿ ನಿಂತ ಕಥೆಯ ಹರಿಯುತ್ತೀರಿ ವಕ್ಷದಿ ನಿಂತ ಕಥೆಯ ನೀನರಿಯ ಪತಿಯಾಜ್ಞೆಯಂತೆ ಪಾಂಡವರ ಪತಿಯಾಜ್ಞೆಯಂತೆ ಪಾಂಡವರ ಚಿರಕಾಲ ಮಥಮವಿಯೇ ಮಧ್ಯರಾತ್ರಿ ಇದು ಹೋಗುವಂತ ನಮ್ಮನ್ನು ತಡೆದು ವಿಚಾರಿಸಲಿಕ್ಕೆ ಮುಂದಾಗ್ತಾ ಇದ್ದೀರಿ. ಆಚಾರ್ಯರೇ, ನಾವ್ಯಾರಂತ ಗೊತ್ತಿಲ್ವ ನೀವು? ಬಹಳ ಹಿಂದಿನವರು ನಾವು. ಹೌದಪ್ಪ. ಕಳೆದುಕೊಂಡಂತ ಸುವಸ್ತುಗಳನ್ನು ಪುನರಪಿ ಪಡೆಯುವ ಉದ್ದೇಶದಿಂದ ಅಸುರರು ಒಂದಾಗಿ ಸಮುದ್ರವನ್ನು ಮತಿಸಿದ್ರು. ಈ ಸಮುದ್ರ ಮತದ ಕಥೆ ನಿಮಗೆ ಗೊತ್ತಿಲ್ವ? ಬಹಳ ಹತ್ತಿರದ ಸಂಬಂಧ ಉಂಟು. ಹೌದೇ? ಒಂದೊಂದೇ ಸುವಸ್ತುಗಳು ಹುಟ್ಟಿಕೊಂಡಂತಹ ಸಮಯದಲ್ಲಿ ಲಕ್ಷ್ಮಿ ಎನ್ನುವಳೊಬ್ಬಳು ಹುಟ್ಟಿದ್ದಾರೆ. ಗೊತ್ತುಂಟು ನಿಮಗೆ? ಆ ಲಕ್ಷ್ಮಿಯ ಅಂಶರು ನಾವು, ಅಷ್ಟಲಕ್ಷ್ಮಿಯರು. ಹಾಗಾದ್ರೆ ನಾವು ಇದು ತನಕ ಇದ್ದದಲ್ಲಿ ಕೌರವನ ಜೊತೆಯಲ್ಲಿ, ಈಗ ಮಾತ್ರ ಅಲ್ಲಿರುವುದಿಲ್ಲ. ನಾವು ಪತಿಯ ಆಜ್ಞೆಯ ಮೇರೆಗೆ ಎಲ್ಲರೂ ಒಂದಾಗಿ ಪಾಂಡವರನ್ನು ಸೇರಲು
ನಾವು ಹೊರಟದ್ದೀಗ. ಮುಂದೆ ಹೆಜ್ಜೆ ಮುಂದಿಟ್ರೆ ಕಾಲು ಕಡಿತೀರಿ ಅಂತ ಹೇಳಿದ್ರು. ಒಂದು ಮಾತಾಡಿದ್ರೆ ನಾಲಿಗೆ ಕತ್ತೆ. ಅಂತವಳು ಇಂಥವಳೆಂಬ ಹಾಗೆ ನೀನು ಜಂಬವನ್ನು ಗೊತ್ತಿಳ್ಕೊಳ್ಬೇಕಾಗಿಲ್ಲ. ನೀವು ಕತ್ತರಿಸುವ ಸಂತಾನದವರೇ ಹಾಗೆ. ನೀನು ಕಲಹವನ್ನು ಮಾಡಿಸುವವಳು. ನೀನಿದ್ದಲ್ಲಿ ಕಲಹವಾಗುತ್ತದೆ ಎಂಬುದಕ್ಕೆ ಬೇರೆ ಸಾಕ್ಷಿ ಬೇಕಾಗಿಲ್ಲ. ಪ್ರಪಂಚ ವ್ಯವಹಾರವೇ ನಡೆಯುವುದಿಲ್ಲ. ಪಾಂಡವರು ಕೌರವರು ಭೂಮಿಗೆ ಬೇಕಾಗಿ ಇನ್ನು ಹೊಯ್ತಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಯಾರು? ಏನು? ಚಂಚಲೆಯಾಗಿರುವಂತೆ ನಿಮ್ಮಿಗಳಿಂದಾಗಿಯೇ ಎಂದು ಕೌರವ ವಿನಾಶವನ್ನು ಹೊಂದುವುದಕ್ಕೆ ಸಾಧ್ಯವಾಯಿತು. ತೊಲಗಬಾರದು ನಮ್ಮ ಆಚಾರ್ಯರೇ. ಮತಿಯಂದೆ ಮರೆತೆಂದು ನಿಲ್ಲದೆಯೇ ಅವಸರ ಮಾಡಬೇಡಿ. ಯಾಕೆ? ನಿಮ್ಮ ಯೋಗ್ಯತೆ ಏನೆಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೇವೆ. ನೋಡಿದಿರಾ, ನಿಮ್ಮ ಅಪ್ಪ ಬಿದ್ದಿದ್ದಾರೆ. ಅವಳ ಕಾರ್ಯವನ್ನು ಮಾಡದೆ ಆ ಕೌರವನ ಪಕ್ಷವನ್ನು ಇಳಿಸಿಕೊಂಡು ಧರ್ಮದಲ್ಲಿ ಮಾತಾಡ್ತಾ ಇದ್ದೀರಿ. ನೀವು ಮಾಡಬೇಕಾದ ಕರ್ತವ್ಯ ಏನು ಗೊತ್ತೇ? ಏನು? ಅಪ್ಪನ ಕ್ರಿಯೆಯನ್ನು ಮೊದಲು ಮಾಡಿ ಆನಂತರ ಅಧಿಕ ಪ್ರಸಂಗ ಕೌರವನಿಗೆ ನಮ್ಮವನಾಗಿದ್ದಾನೆ. ನಮ್ಮವನ ಆ ಅರಿವನ್ನು ಕಂಡು ನೀವು ಹಿಂದೆ ಸರಿಯಬೇಕಾಗಿಲ್ಲ. ಮೊದಲು ಸಿಗ್ತಾ ಇದ್ದ ಪೂಜೆಯನ್ನು ನಿಮಗೆ ಮತ್ತೆ ಸಿಗುವ ಹಾಗೆ ನಾನು ಮಾಡ್ತೀನಿ. ನನ್ನ ಬೆಂಗರೆಯಲ್ಲಿ ನೀವು ಬರಬೇಕು. ನೀವು ಬಿಟ್ಟಿರೆಂದಾಗಿದ್ರೆ ನೆಲವಿರುವ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಸಾಗುತ್ತಾ ಇರುವಂತಹ ನಮ್ಮನ್ನು ತಡೆದು ಪ್ರಶ್ನಿಸುತ್ತಾ ಇದ್ದೀರಿ. ಇಲ್ಲಿ ನಾವು ನೆಲೆಯಾಗುವುದಕ್ಕೆ ಏನು ಉಂಟುಂಟ ಆಗ್ಬೇಕಲ್ಲ. ಹೊರಡುವುದೇ ನಾವು. ನಿಮ್ಮಲ್ಲಿ ಕೇಳಿಕೊಳ್ಳಬೇಕೆಂದು ಬಾರದೆ ನಿಮ್ಮ ಗುಡಿಯನ್ನು ಯಾಕೆ ಮುಖವು ಚರ್ಚರಿತವಾಗಿದೆ. ಪ್ರಭು,
ನಾನೆಷ್ಟು ಕೂಗಿದರೂ ಕೂಡ ನಿನ್ನ ಮೇಲೆಂದು ಬಂದದ್ದಿಲ್ಲ. ನಿನ್ನನ್ನು ಈ ಜನರೇ ಒಬ್ಬರು ಯಾರೆಂದು ಹೇಳು, ನಿನಗೇನಾಗಿದೆ ಹೇಳು. ಗತಿಸಿ ಹೋಗುವ ಸ್ಥಿತಿಯೊಳಿಗೆ ಗತಿಸಿ ಹೋಗುವ ಸ್ಥಿತಿಯೊಳಿಗೆ ಛಲವತಿ ನಿಮಗೆ ಬೆರ್ಕಿರೋದು ಪಾಂಡವ ಸುತರ ಶಿರತೋರೆಂದು ಒಡೆತನವಿತ್ತ ಸನ್ನೆಯಲಿ ಅಂತ್ಯ ಕಾಲದ ಕ್ಷಣಗಣನೆಯನ್ನು ಮಾಡುತ್ತಿದ್ದೇನೆ. ಆಚಾರ್ಯ ನನ್ನ ಸೇವೆಗಾಗಿ ಲಕ್ಷ್ಮಿಯರನ್ನೇ ಜನಮನದಲ್ಲಿ ನಿಲ್ಲಿಸಿದ್ದೇನೆ ನೋಡು. ಅಯ್ಯ ಏನು ನನ್ನ ಕಣ್ಣೀರಿಂದಲೇ ನಿನಗೆ ಸೇನಾಪತಿತ್ವದ ಅಧಿಕಾರವನ್ನು ನನ್ನ ಕೊನೆಯ ಆಸೆ ಸಾಯುವ ಮೊದಲು ಈ ಪೃಥ್ವಿ ನಿಷ್ಪಾಂಡವಾದ ಸಂದೇಹವಾಗಿ ತೋರಿಸಿದ್ದಾನೆ. 5 ಮಂದಿ ಪಾಂಡವರ ತಲೆ ಬೇಕಂತೆ. ಹಣ ಮಾಡುವುದಿಲ್ಲ ಇಲ್ಲಿ ನೀ ಹೊರಗೆ ಕಾಗೆಗಳ ಪಾಲೆಯ ನಿಲ್ಲವ ಹೂಗೆ ಇರುಳನೆ ವೃಕ್ಷದ ಕ್ರೋಧಿ ಹೇಗೆ ಕೊಡುವುದು ಅರಿಗಳ ಹೇಗೆ ಕೊಡುವುದು ನಾನು ವಿಶ್ರಮಿಸಿದಂತೆ ಈ ಆನಂದವನ್ನು ಸಮಾಜದಲ್ಲಿ ಹಾಗೆ ಹೊಸವರಗಿದೆ. ಮೇಲಿಂದ ಕೇಳಿದ ಚಿತ್ಕಾರ ಯಾಕೆ ಹೀಗೆ ಮೇಲೆ ನೋಡಿದ್ರೆ ಸವಾರಿ ಮಾಡುತ್ತಾ ಇದ್ದಾನೆ. ಗೂಬೆಗಳಿಗೆ ರಾತ್ರಿಯಲ್ಲಿ ಕಣ್ಣು ಕಾಣಿಸ್ತದೆ, ಕಾಗಗಳಿಗೆ ಕಾಣಿಸ್ತಾ ಇದೆ, ಕಾಣಿಸುವುದಿಲ್ಲ. ಹಾಗಿದ್ರೆ ಪಕ್ಷಿಗಳು ಈ ಹೊತ್ತು ತಮ್ಮ ಗುರಿಯನ್ನು ಸಾಧಿಸ್ತಾ ಇದ್ದಾವೆ, ವಿರೋಧವನ್ನು ಈ ಹೊತ್ತು ಸಾಧಿಸ್ತಾ ಇದ್ದಾವೆ. ಮನುಷ್ಯರಾಗಿರುವ ನಮಗೆ ಸಾಧ್ಯವಿಲ್ಲವೇ? ಮಾರ್ಗವನ್ನು ಪಕ್ಷಿಗಳು ತೋರಿಸಿಕೊಡ್ತಾ ಇವೆ. ಗಾಢವಾಗಿರುವ ನಿದ್ರೆ ಮಾಡ್ತಾ ಇದ್ದಾರೆ ಪಾಂಡವರ ಶಿಬಿರದಲ್ಲಿ. ಈ ಕೆಲವೇ ಸೇರ್ತೇನೆ, ಕಂಡವರ ತಲೆ ಕಡಿಯುತ್ತೇನೆ. 5 ಮಂದಿ ಪಾಂಡವರ ತಲೆಯನ್ನು ಕಡಿಯುತ್ತೇನೆ. ಮತ್ತೆ ಪೂರ್ವ ದ್ವಾರದಲ್ಲಿ ಕೃಪಾಚಾರ್ಯವನ್ನು ನಿಲ್ಲಿಸಿದೆ, ಪಶ್ಚಿಮದಲ್ಲಿ ಕೃಷ್ಣವನ್ನು ನಿಲ್ಲಿಸಿದೆ. ಏಕಾಂಗಿಯಾಗಿ ಖಡ್ಗವನ್ನು ಜಳಪಿಸುತ್ತಾ ಜೀವಿಸಿಕೆ ಬೆಳಕಿನಿಂದ ನಾನು ಪ್ರವೇಶ ಮಾಡಿದೆ. ಆದರೆ ಒಳ ಪ್ರವೇಶ ಮಾಡಬೇಕಾಗಿದೆ, ಹೆಬ್ಬಾಗಿಲಿದೆ. ಒಮ್ಮೆ ಮುಂದೆ ಸರಿ ನೋಡ್ತೇನೆ. ನಾನು ಪ್ರಳಯ ಕಾಲ ರುದ್ರನಾಗಬೇಕಾಗುತ್ತದೆ. ನನ್ನ ಕೈಯಲ್ಲಿರುವಂತಹ ಆಯುಧವನ್ನು ಒಂದೊಂದೊಂದನ್ನೇ ಹೊಡೆಯುತ್ತೇನೆ.
ದಾಹವನ್ನು ತೀರಿಸಬೇಕಲ್ವೇ? ಹೆಣಗಳ ಮಾಂಸವಿದೆ, ಹೆಣಗಳನ್ನು ತುಂಡರಿಸಿ ಇದು ನಿನಗೆ ಮಾಂಸದ ಅಡುಗೆಯನ್ನು ಬಡಿಸ್ತಾ ಇದ್ದೇನೆ. ನಮ್ಮ ರಕ್ತವೇ ಬೇಕು ಎಂಬಾಗಿದ್ರೆ ನಮ್ಮ ಕಿರು ಬೆರಳನ್ನು ಕತ್ತರಿಸಿ ರಕ್ತದ ಧಾರೆಯನ್ನು ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಬೇಕಾದ ವರವನ್ನು ಬೇಡಿಕೋ, ಅನುಗ್ರಹಿಸುತ್ತೇನೆ. ಕೈಲಾಸವಾಸಿಯಾಗಿರುವ ಶಂಕರ ಶಿವಶಂಕರ ಉರಿ ನಯನದ ಕೊಡು ಅರಿ ನಿವಾಹವ ಗಿರಿಯಲು ಅರಿ ನಿವಾಹವ ಗಿರಿಯಲು ಶಕ್ತಿಯನು ತವಗರಿ ಬಾಲಿಬು ಸದಾಶಿವನೇ, ಗಂಗಾಧರನ ಅನುಗ್ರಹ ನಿನಗಿದೆ. ಅನುಗ್ರಹ ಮಾಡುವುದಿದ್ರೆ ಏನೊಂದು ಕೇಳುವುದಕ್ಕೆ ಮುಂದಾಗುತ್ತೇನೆ ಸ್ವಾಮಿ. ಕೇಳಿಕೋ. ನಿನ್ನ ಉರಿ ಕಿಚ್ಚಿದೆಯಲ್ಲ, ಕಿಚ್ಚು ಗಣ್ಣನ್ನು ನನಗಿಟ್ಟು ನೋಡು. ಆ ಪಾಂಡವರನ್ನು ಘಾತಿಸುತ್ತೇನೆ, ಅವರ ದೇಹವನ್ನು ಚಿತ್ರವನ್ನಾಗಿಸ್ತೇನೆ. ಅಯ್ಯ, ಪಾಂಡವರು ಗೆಲ್ಲುವುದಕ್ಕೆ ನಿನ್ನಿಂದ ಸಾಧ್ಯವಿಲ್ಲ. ಆದ್ರೆ ಯಾಕೆ ಇದು ನಿನಗೆ ಅಶಕ್ಯ ಆಯುಧವನ್ನು ಕೊಡ್ತಾ ಇದ್ದೇನೆ. ಕ್ಷಣ ಹೊತ್ತು ನಿನ್ನ ಬಾಲಿಗೆ ಜಯಿಸುತ್ತದೆ. ಹರಿತವಾಗಿರುವ ಆಯುಧ ನಿನ್ನ ಹೊಟ್ಟೆಯನ್ನು ಬಾಗಿದ್ದೇನೆ. ಎಂತಹ ಪ್ರಮಾಣವಾಯಿತು. ಪಾಂಡವರ ತಲೆ ಎಂಬ ಹಾಗೆ ನಾನು ಕಡಿಯುವುದು ಪಾಂಡವರ ನನ್ನ ಕೈಯಲ್ಲಿ ಸಾಲ ಹಸುಳೆಗಳ ಹತ್ಯೆಯಾಯಿತು. ನಾನು ಶಿಶು ಹತ್ಯೆಗೆ ಬಾಧ್ಯನಾದಿನೇ. ಇನ್ನು ಬೇಕಾಗಿಲ್ಲ ನನಗೆ. ಈ ಕೆಲವೇ ಕ್ಷಣಕ್ಕೆ ಯುದ್ಧ ಮಾತ್ರ ಮುಂದುವರಿಯಿತು.
ಅದು ಕರ್ಪೆಯೊಂದನ್ನು ನಿರ್ಮಿಸಿ ಮಂತ್ರಬಲವಿದೆ, ಇದನ್ನೇ ಬ್ರಹ್ಮಾಸ್ತ್ರವಾಗಿಸ್ತೇನೆ. ಉತ್ತರೆಯ ಗರ್ಭದಲ್ಲಿ ಬೆಳೆಯುತ್ತಾ ಇದೆ ಪಾಂಡವರ ಕುಡಿ. ಈ ಕರವೇ ಮಂತ್ರಿಸಿ ಅಶ್ವತ್ಥಾಮರಂತಹ ಅನರ್ಥಕ್ಕೆ ಮುಂದಾಗಿದ್ದ ಇದ್ದಾರೆ, ಶಶಿವಂಶದ ನಾಶಕ್ಕೆ ಮುಂದಾಗುತ್ತಾ ಇದ್ದಾರಲ್ಲ. ಈ ಸಂದರ್ಭದಲ್ಲಿ ಚಂದ್ರವಂಶವನ್ನು ಉಳಿಸಬೇಕಾದದ್ದು ಆದ್ಯ ಕರ್ತವ್ಯ. ಉತ್ತರೆಯ ಗರ್ಭಕ್ಕೆ ಯೋಗ್ಯವಾದಂತಹ ರಕ್ಷಣೆ ಬೇಕು. ಆದ್ದರಿಂದಲೇ ಗುಪ್ತವಾಗಿ ನನ್ನ ಸುದರ್ಶನವನ್ನು ಕಳುಹಿಸಿ ಉತ್ತರೆಯ ಗರ್ಭವನ್ನು ಸಂರಕ್ಷಿಸುತ್ತೇನೆ. ಕಾಡುತ್ತಾ ಇದ್ದೇನೆ. ರಕ್ತದ ಮಡುವಿನಲ್ಲಿ ಮುಂಡಗಳು ಹೊರಲಾಡುತ್ತಾ ಇವೆ. ಶಶಿವಂಶದ ಕುಡಿಗಳ ತಲೆಯನ್ನು ಕತ್ತರಿಸಿದ ತಾಂಡಲಾರಾದರೂ ಯಾರಪ್ಪ ಈ ಪ್ರಪಂಚದಲ್ಲಿ? ಈ ಹೊತ್ತಿಗೆ 5 ಬರಾಟೆ ಗಂಡನು ನನ್ನದರಿದ್ದರೂ ಕೂಡ ಈ ಮಕ್ಕಳನ್ನು ಕಾಪಾಡೋದಕ್ಕೆ ಯಾರೂ ಇಲ್ಲದಾಗಿ ಹೋದಲ್ಲ. ಕಾಡುತ್ತಾ ಇದ್ದಾನೆ ಮಕ್ಕಳ ಮುಂಡ ಹಾಗಿದ್ದರೆ ಮುಂಡ ಅಪಹರಣವಾಗಿದೆ. ಇದಕ್ಕೆ ಕಾರಣ ಯಾರು ಗೊತ್ತು ನಮಗೆ? ಅಶ್ವತ್ಥಾಮನೇ ಇದ್ದಾನೆ. ಅಶ್ವತ್ಥಾಮರನ್ನು ಕೊಲ್ಲುವುದಕ್ಕೆ ಮುಂದಾಗುತ್ತಾ ಇದೆಯಲ್ಲ, ನನ್ನ ಮಾತನ್ನು ಕೇಳೋ. ಮಕ್ಕಳನ್ನು ಕಳಕೊಂಡಂತಹ ದುಃಖ ತಂದೆ ತಾಯಿಗಳಿಗೆ ಸಮಾನವಾದದ್ದು. ಹಾಗೆಂದು ಈ ಬ್ರಾಹ್ಮಣನನ್ನು ಕೊಲ್ಲುವುದಕ್ಕೆ ಮುಂದಾಗಬೇಡ. ವಿಪ್ರವದೇ ಒಳ್ಳೆಯದಲ್ಲ, ಪಂಚಮಹಾಪಾತಕಗಳಲ್ಲಿ ಅದು ಒಂದು. ಆದ್ದರಿಂದ ಕೊನೆ ಕಾಲಕ್ಕೆ ಬ್ರಾಹ್ಮಣರನ್ನು ಕೊಂದು ಪಾಪ ಕಟ್ಟಿಕೊಳ್ಳುವುದು ಯಾಕೋ ನೀನು? ಹಾಗಿದ್ದರೆ ಹೋಗು.
ಅದಕ್ಕಾಗಿ ನಿನಗೊಂದು ಉಪಾಯವನ್ನು ನಾನು ಸೂಚಿಸ್ತೇನೆ. ಏನು ಉಪಾಯ? ಬ್ರಾಹ್ಮಣರಿಗೆ ಶಿಖೆ ಎನ್ನುವುದು ಪ್ರಧಾನವಾದದ್ದು. ಅವನು ಶುದ್ಧ ವೈದಿಕನಾಗಿರ್ತಾನೆ. ಶಿಖೆ ರಹಿತನಾದವನನ್ನು ನಿಜವಾಗಿಯೂ ಬ್ರಾಹ್ಮಣ್ಯ ಅಂಟಿಕೊಳ್ಳುವುದಿಲ್ಲ. ಆದ್ದರಿಂದ ಅವನ ಶಿಖಾರತ್ವವನ್ನು ಬೋಳಿಸು. ಆ ಮೂಲಕವಾಗಿ ಆತ ಬದುಕಿದ್ದು ಸತ್ತಂತೆ ಆಗುವೆ. ಸರಿ, ಅಷ್ಟನ್ನು ಶಿರದ ಶಿಖೆ ಕತ್ತರಿಸೆ ಉರಿ ತಡೆಯದೆ ಕೃಷ್ಣ ಮುಕುಂದ ಮುರಮರ್ಧನನೇ ಹರಿ ನಾರಾಯಣನೇ ಪದುಮನಾಭನೇ ನಾರಾಯಣನೇ ಗೋಪಾಲ ಕೃಷ್ಣನೇ ಮುಕುಂದನೇ ಏನಿದಿ ಕೃತ್ಯವೋ ನನ್ನ ತಲೆಯಲ್ಲಿ ನಳವಳಿಸುತ್ತಿದ್ದಂತಹ ಮಣಿಯನ್ನು ಸುಲಭದಲ್ಲಿ ನೀನು ಆ ಕ್ಷಣಕ್ಕೆ ನಾನು ಕುಗ್ಗಿ ಹೋದೆ. ಸಲಹಬಾರದ ಮುನ್ನ ಸಣ್ಣ ರೋಗದ ಕೊಂಬೆ ಸುಲಭದಲ್ಲಿ ಗೌರವದ ವಲಯ ಮುರಿದೆ. ನಿನ್ನ ಆಟದ ಮುಂದೆ ನನ್ನ ಆಟ ಎದುರು ನಡೆಯುವುದಕ್ಕೆ ಸಾಧ್ಯ ಇದೆ. ಹೋಗಿ ಕಣ್ಣಿಗೆ ಕಸಾಪವಾಗುತ್ತಾ ಇದೆ. ಊರಿ ಸಮನಗೊಳಿಸುತ್ತಾ ಇಲ್ಲಿ ನಾವು ನಿಲ್ಲುವುದಿಲ್ಲ. ನಾನು ಇಲ್ಲ ಹೋಗಿಬಿಡ್ತೇನೆ. ಅಶ್ವತ್ಥ ಹೋಗಿ ಎಂದರು ಹರಿಯು ಬೀಳ್ಗೊಡಲು ಅಶ್ವತ್ಥಾಮಾಚಾರ್ಯರೇ, ಉರಿ ಶಮನವಾಗಿಲ್ಲ, ಅದನ್ನು ಸಹಿಸುವುದಕ್ಕೆ ಸಾಧ್ಯವಿಲ್ಲ. ನಾನು ಅನ್ಯಾಯ ಮಾಡಿದ್ದೇನೆ ಅಂತ ಆರೋಪಿಸುತ್ತಿರುವಿರಲ್ಲ. ನಾನಂಥದ್ದೇನೂ ಮಾಡಲಿಲ್ಲ. ತಪ್ಪಿಗೆ ತಕ್ಕುದಾದಂತಹ ಶಿಕ್ಷೆ ಆಗಲೇಬೇಕು. ಇದು ಪ್ರಪಂಚ ಧರ್ಮ. ಆದ್ದರಿಂದ ಅದನ್ನು ಮೀರಿ ಇರುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ನೀವು ಮಾಡಬೇಕಾದಂತಹ ದಾರಿಯನ್ನು ಬದರಿಯನ್ನು ಸೇರಬೇಕು. ಅಲ್ಲಿ ಭಾರತ ಕಥಾಶ್ರವಣ ನಡೆಯುತ್ತಾ ಇದೆ. ಅದನ್ನು ಆಲಿಸಿದಾಗ ಈ ಉರಿ ಶಮನವಾಗಿ ನಾನು ಗ್ರಹಿಸಿದ್ದು ಈ ಚೇಳಿಯನ್ನು ಇಷ್ಟು ಕಚ್ಚುವುದು ಅಂತ ಮಣಿಯ ಪರಿಣಾಮ, ಮಣಿಯ ಪ್ರಭಾವ. ಭೀಮಸೇನ ಸುಯೋಧನನಿಗೆ ಭೂಮಿಯ ಮೇಲಿನ ವ್ಯಾಮೋಹವೇ ಅವನ ಪತನಕ್ಕೆ ಕಾರಣವಾಯಿತು. ಯಾವುದನ್ನೇ ಆಗಲಿ ಪ್ರಪಂಚದಲ್ಲಿ ಸಂಗ್ರಹಿಸಬೇಕು ಅಂತಾದ್ರೆ ಧರ್ಮ ಮಾರ್ಗದಿಂದಲೇ ಸಂಗ್ರಹಿಸಬೇಕು. ಅಧರ್ಮ ಮಾರ್ಗದಿಂದ ಸಂಪಾದಿಸಿದಂತಹ ಯಾವ ಸಂಪತ್ತೇ ಆಗಲಿ ಅದು ಶಾಶ್ವತವಾಗಿ ಉಳಿಯುವುದಿಲ್ಲ. ಅದಕ್ಕಾಗಿಯೇ ಪ್ರಾಜ್ಞರಾಡಿಯುವುದಲ್ಲವೇ ಧರ್ಮಾದರ್ಥ ಪ್ರಭವತೆ ಧರ್ಮಾತ್ ಪ್ರಭವತೆ ಸುಖಂ ಧರ್ಮೇಣ ಲಭತೆ ಸರ್ವಂ ಧರ್ಮ. ಇನ್ನು ಮುಂದೆ ಹಸ್ತಿನಾವತಿಯ ಸಾಮ್ರಾಟ್ ಸಿಂಹಾಸನವನ್ನು ಧರ್ಮಪ್ರಭು ಏರಬೇಕು. ಆ ಮೂಲಕವಾಗಿ ಸಮಗ್ರ ಆರ್ಯಾವಸ್ಥದ ರಕ್ಷಣೆಯ ಹೊಣೆಗಾರಿಕೆ ಆ ಧರ್ಮರಾಯನಿಗೆ. ಇಂತಹ ಈ ಪುಣ್ಯ ಕಥಾನಕವನ್ನು ನೋಡಿದವರಿಗೂ ನೋಡಿಸಿದವರಿಗೆಲ್ಲರಿಗೂ ನಮ್ಮ ಆರಾಧ್ಯ ದೇವರಾದಂತಹ ಭಗವಂತ ಸಕಲ ಶ್ರೇಯಸ್ಸನ್ನು ಕರುಣಿಸಲಿ ಅಂತ ಪ್ರಾರ್ಥಿಸುತ್ತಾ ಕಥಾಭಾಗಕ್ಕೆ ಮಂಗಳ ಗೀತವನ್ನು ಹಾಡು. ಮಂಗಳಂ ಜಯ ಮಂಗಳಂ ಮಂಗಳಂ ಶ್ರೀ ಮಂಜುನಾಥಗೆ ಮಂಗಳಂ ಮಹಾಸಾಯಿಗೆ ಮಂಗಳಂ ಮಹಾಗಣಪತಿಗೆ ಮಂಗಳಂ ರಮರಾಮಿಗೆ ಮೂಗಾಂಬಿಗೆ ಶ್ರೀ ಗುರು ನರಸಿಂಹನಿಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳ ಶ್ರೀ ಮಂಜುನಾಥಗೆ ಮಂಗಳ